ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್ ಅನ್ನುವಂಥ ಒಂದು ಸಂಚಿಕೆಯಲ್ಲಿ ಪ್ರತಿ ವಾರ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ, ಅದರ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಅಂಥದ್ದೇ ಒಂದು ಮಾಹಿತಿ. ಪ್ರತಿ ಚಳಿಗಾಲದಲ್ಲೂ ಈ ಸುದ್ದಿಗಳ ಬಗ್ಗೆ ಜಾಸ್ತಿ ಚರ್ಚೆಗಳಾಗ್ತದೆ. ಯಾಕಂತ ಹೇಳಿದರೆ ಈ ಚಳಿಗಾಲ ಒಂದು ಕಾಯಿಲೆಗೆ ಹೆಸರು ಮಾಡಿದಂತಹ ಕಾಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸುಮ್ಮನೆ ಇದ್ದವರಿಗೂ ಶೀತ ಜ್ವರ ಬರುವಂಥದ್ದು, ಅಥವಾ ಸಣ್ಣ ನೆಗಡಿ ಶುರು ಆಗುವಂಥದ್ದು, ಅಥವಾ ಏನೋ ಒಂದು ಸಮಸ್ಯೆ, ಚಳಿಯಿಂದ ಬರುವಂಥ ಕೆಲವೊಂದು ಚಳಿಗಾಲದಿಂದ ಶುರುವಾಗುವಂಥ ಕೆಲವೊಂದು ಕಾಯಿಲೆಗಳು, ಇದರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಪ್ರೀತಿಕಾ ಅವರು ನಮ್ಮ ಕನ್ಸಲ್ಟೆಂಟ್ ಫಿಸಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಮ ದೇರಳಕಟ್ಟೆ ಅವರು ಬಂದಿದ್ದಾರೆ. ಇವತ್ತು ಅವರ ಜೊತೆ ಮಾತಾಡೋಣ. ಅದ್ರ ಜೊತೆಗೆ ಅರುಣಾ ಹೆಲ್ತ್ ಕೇರ್ ಕ್ಲಿನಿಕ್ ವಾಮಂಚೂರು, ಇದರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ. ಎಸ್, ಸೊ ಹೇಗಿದ್ದೀರಾ ಡಾಕ್ಟರ್? ನಾನು ಹುಷಾರಿದ್ದೀರಿ. ಎಸ್. ಸೊ ಚಳಿಗಾಲ ಅಂದ ತಕ್ಷಣ ನಮಗೆ ಒಂದು ರೀತಿ ಭಯ, ಎಲ್ಲ ಕಾಯಿಲೆಗಳು ಶುರುವಾಗುವಂಥ ಕಾಲ ಅಂತ ಹೇಳ್ಬೋದು. ಎಸ್. ಸೊ ಬೇರೆ ಕಾಯಿಲೆ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಟೈಮ್ ಅಂತ ಇರೋದಿಲ್ಲ, ಯಾವ ಟೈಮ್ ಬೇಕಾದ್ರೂ ಬರುತ್ತೆ. ಆದರೆ ಶೀತ ನೆಗಡಿ ಎಲ್ಲ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಚಳಿಗಾಲದಲ್ಲೇ ಯಾಕೆ ಇಂಥ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸುತ್ತೆ? ಸೊ ನಮಗೆ ಚಳಿಗಾಲದಲ್ಲಿ ಆಗುವ ಶೀತ ಮತ್ತೆ ಜ್ವರ ಅಂದ್ರೆ ಫ್ಲೂ ಅಂತ ಹೇಳ್ತೇವೆ. ಅದ್ರದ್ದು ಫಸ್ಟ್ ಡಿಫರೆನ್ಸ್ ನಮಗೆ ಗೊತ್ತಿರಬೇಕು. ಸಾಮಾನ್ಯ ಶೀತ ಬೇರೆ, ಫ್ಲೂ ಬೇರೆ. ಸಾಮಾನ್ಯ ಶೀತ ಆಗೋದು ಕಾರಣಗಳು ಕೆಲವು ವೈರಸ್ ಇಂದ, ರೈನೋ ವೈರಸ್, ಎಡಿನೋ ವೈರಸ್. ಫ್ಲೂ ಆಗುವ ಕಾರಣ ಮೇನ್ ಇನ್ಫ್ಲೂಯೆನ್ಸಾ ವೈರಸ್ ಹೇಳ್ತೇವೆ. ಸಾಮಾನ್ಯ ಶೀತ ಜ್ವರ ಎಲ್ಲ ಆಗೋದು ನಮ್ಮ ರೈನೋ ವೈರಸ್. ಸೊ ಅದರ ಲಕ್ಷಣಗಳು ಏನು ಅಂತ ನಮಗೆ ಗೊತ್ತಿರಬೇಕು. ಲಕ್ಷಣಗಳಂದ್ರೆ ಥ್ರೋಟ್ ಇಚ್ಚಿಂಗ ಅಂದ್ರೆ ಗಂಟ್ಲಲ್ಲಿ ತೊಂದರೆ ಬರುದಾ, ಅಥವಾ ಮೂಗು ಕಟ್ಟುದಾ, ಮೂಗಿಂದ ಸುರಿಯುವುದಾ, ಕಣ್ಣು ಸುರಿಯುವುದಾ, ಕೆಮ್ಮು ಬರುದಾ, ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ಅದಕ್ಕೆ ಹೇಳುದು ನಾವು ಮೇಲೆ ಭಾಗದ ರೆಸ್ಪಿರೇಟರಿ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ಸಾಮಾನ್ಯ ಫ್ಲೂ ಸಾಮಾನ್ಯ ಶೀತ ಅಷ್ಟಕ್ಕೆ ಸೀಮಿತವಾಗಿದ್ದದ್ದು. ಬಟ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಹೇಳುವಾಗ ಫ್ಲೂ ಅಂತ ಹೇಳ್ತೇವೆ. ಅದು ಇನ್ಫ್ಲೂಯೆನ್ಸಾ ವೈರಸ್ ಅಥವಾ ಕೊರೋನಾ ವೈರಸ್ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್. ಸಿಸ್ಟಮಿಕ್ ಅಂದರೆ ಬೇರೆ ಖಾಲಿ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲ, ಅಂದರೆ ಲಂಗ್ಸ್ ಮಾತ್ರ ಅಲ್ಲ, ಬೇರೆ ಸಿಸ್ಟಮ್ ಕೂಡ ಇನ್ವಾಲ್ವ್ ಆಗ್ತದೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನೀವು ಕೋವಿಡ್ ಅಲ್ಲಿ ನೋಡಿರ್ಬೋದು, ಲೂಸ್ ಮೋಷನ್ಸ್ ಬರ್ತಿತ್ತು, ಸ್ಮೆಲ್ ಹೋಗ್ತಿತ್ತು, ಮೈಕೈ ನೋವು ಬರ್ತಿತ್ತು. ಸೊ ಮೇನ್ ಕಾರಣ ಈ ಚಳಿಗಾಲದಲ್ಲಿ ಇನ್ಫ್ಲೂಯೆನ್ಸಾ ಬರುವುದು ಜಾಸ್ತಿ. ಮತ್ತು ಸಾಮಾನ್ಯ ಶೀತ ಜ್ವರ ಬರುವುದು ಯಾಕೆಂದರೆ ನಾವು ಒಂದು ಕ್ಲೋಸ್ ಸರೌಂಡಿಂಗ್ಸ್ ಎನ್ವೈರ್ಮೆಂಟಲ್ಲಿ ಇರ್ತೇವೆ. ವೆಂಟಿಲೇಷನ್ ಇರೋದಿಲ್ಲ, ಜನರು ಜಾಸ್ತಿ ಇರ್ತಾರೆ ಒಟ್ಟಿಗೆ. ಆಗ ಆಕ್ಟಿವಿಟಿ, ಈ ಸಮಯದಲ್ಲಿ ಆಕ್ಟಿವಿಟಿ ಆಫ್ ದ ವೈರಸ್ ಜಾಸ್ತಿ ಇರ್ತದೆ. ವಿರುಲೆನ್ಸ್ ಹೇಳ್ತೇವೆ. ವಿರುಲೆನ್ಸ್ ಈಸ್ ಹೈಯೆಸ್ಟ್ ಎಟ್ ದಿಸ್ ಟೈಮ್ ಅಂತ ಹೇಳ್ತೇವೆ ನಾವು. ಎಸ್. ಸೊ ಕೆಲವರದ್ದು ಬಾಡಿ ಬೇರೆ ಬೇರೆ ರೀತಿ ಇರುತ್ತೆ. ಈಗ ಕೆಲವರಿಗೆ ಬೇಗ ಕೋಲ್ಡ್ ಆಗುವಂಥದ್ದು, ಕೆಲವರಿಗೆ ವರ್ಷಕ್ಕೊಮ್ಮೆ ಕೋಲ್ಡ್ ಆಗುವಂಥದ್ದು, ಕೆಲವರಿಗೆ ಪ್ರತಿದಿನ ಕೋಲ್ಡ್ ಆಗ್ತಾ ಇರುತ್ತೆ. ಸೊ ಪ್ರತಿದಿನ ಶೀತ ಕಾಣಿಸ್ಕೊಳ್ಳುವಂಥದ್ದು, ಇದಕ್ಕೆ ಯಾವ ಕಾರಣ ಇರುತ್ತೆ? ಸೊ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು, ಪ್ರತಿದಿನ ಅಲರ್ಜಿಗೆ ತುಂಬ ಪ್ರೋನ್ ಆಗೋರು, ಅಂದರೆ ಅಲರ್ಜಿ ಸಿಂಪ್ಟಮ್ಸ್ ಇದ್ದವರಿಗೆ ಅಲರ್ಜಿ ರೈನೈಟಿಸ್, ಅಲರ್ಜಿ ಬ್ರಾಂಕೈಟಿಸ್ ಅಂತ ಸಪ್ರೇಟ್ ಇರ್ತದೆ. ಅಂದರೆ ನಮ್ಮಲ್ಲಿ ಡಸ್ಟಿಂದ ಬರುವಂಥದ್ದು, ಮತ್ತು ಗಿಡದಿಂದ ಪೋಲೆನ್ಸ್ ಹೇಳ್ತೇವೆ, ಮನೆಯಲ್ಲಿ ಇದ್ದ ಡಸ್ಟ್, ಮತ್ತು ಈಗ ಬೆಕ್ಕು ನಾಯಿಗಳಿದ್ರೆ ಅದರಿಂದ ಕೂದಲಿಂದ ಎಲರ್ಜಿ ಆಗ್ತದೆ. ಎಲರ್ಜಿ ಅಂದರೆ ನಮಗೆ ಕಾಣಿಸುವ ಸಿಂಪ್ಟಮ್ಸ್. ರೈನೈಟಿಸ್ ಅಂದರೆ ಮೂಗು, ರೈನೋ ಅಂದರೆ ಮೂಗು, ಅದರಿಂದ ಆಗುವ ಎಲರ್ಜಿಕ್ ಅಂಥವರು ಜಾಸ್ತಿ ಸಸೆಪ್ಟಿಬಲ್ ಫಾರ್ ಇನ್ಫೆಕ್ಷನ್, ಅಂದರೆ ಅವ್ರಿಗೆ ಜಾಸ್ತಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ ಈ ಕಾಲದಲ್ಲಿ, ಈ ಟೈಮಲ್ಲಿ. ಮತ್ತು ಬೇರೆ ಏನಂದರೆ ಅಸ್ತಮ ಇದ್ದವರಿಗೆ ಕೂಡ ಜಾಸ್ತಿ ಆಗುವ ಇದು ಇದೆ. ಓಕೆ. ಸೊ ನೀವು ಹೇಳಿದ್ರಿ ಈ ಚಳಿಗಾಲದಲ್ಲಿ ಯಾಕಾಗಿ ಶೀತ ಜ್ವರಗಳು ಕಂಡು ಬರುತ್ತೆ ಅಂತ. ಕೆಲವರದ್ದೊಂದು ಹ್ಯಾಬಿಟ್ ಇದೆ, ನಮ್ಮ ಶೀತ ಜ್ವರ ಬಂದ ತಕ್ಷಣ ಕ್ಲಿನಿಕ್ಕಿಗೆ ಹೋಗೋ ಬದಲು ಮೆಡಿಕಲ್ಲಿಗೆ ಹೋಗ್ತಾರೆ. ಅದು ಎಷ್ಟು ಸೇಫ್ ಅನ್ನೋದು? ಯೂಶ್ವಲಿ ಸಾಮಾನ್ಯ ಶೀತ ಇದ್ದಾಗ
ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸಾಕು. Okay. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಶೀತ, ಮೂಗು ಕಟ್ಟಿದ್ರೆ ನೇಸಲ್ ಡಿಕಂಜೆಸ್ಟ್, ನೇಸಲ್ ಡ್ರಾಪ್ಸ್ ಹಾಕೋದು, ಅಥವಾ ಸ್ವಲ್ಪ ಸುಸ್ತಾಗೋದಾದ್ರೆ ಒಂದು ಪ್ಯಾರಾಸಿಟಮಾಲ್ ತಗೊಳ್ಬೋದು. ಅದು ಓವರ್ ದಿ ಕೌಂಟರ್ ಡ್ರಗ್ಸ್ ಅಂತ ಹೇಳ್ತೇವೆ ನಾವು. ಅದು ತಗೊಳ್ಬೋದು. ಈಗ ನೀವು, ನಿಮ್ಮ ಕ್ವಶನ್ ಇಸ್ ಅ ವೆರಿ ಗುಡ್ ಕ್ವೆಶನ್. ಯಾವಾಗ ನೀವು ಒಂದು ಫಿಸಿಷಿಯನ್ ಅನ್ನ, ಒಂದು ಡಾಕ್ಟ್ರನ್ನ ಯಾವಾಗ ಹೋಗಿ ಮೀಟ್ ಆಗಬೇಕು ಅಂತ. ಸೊ ಈ ಸಿಂಪ್ಟಮ್ಸ್ 10 ದಿವಸಕ್ಕಿಂತ ಜಾಸ್ತಿ ಇದ್ರೆ, ಮತ್ತೆ ಕೆಮ್ಮು ಜಾಸ್ತಿ ಆಗ್ತಾ ಇದ್ರೆ, ನಿಮ್ಮ ಲಕ್ಷಣಗಳು ಕಡಿಮೆ ಆಗ್ತಾನೆ ಇಲ್ಲ, ಮೈಕೈ ನೋವು ಜಾಸ್ತಿ ಆಗ್ತಾ ಉಂಟು, ಕೆಮ್ಮು ಜಾಸ್ತಿ ಆಗ್ತಾ ಉಂಟು, ಮತ್ತೆ ದಮ್ಮು ಟೈಟ್ನೆಸ್ ಆಫ್ ಚೆಸ್ಟ್, ದಮ್ಮು ಕಟ್ಟುದು, ನಡಿಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಜ್ವರ, ಸಾಮಾನ್ಯ ಶೀತ ಜ್ವರದಲ್ಲಿ ಸ್ವಲ್ಪ 100ಕ್ಕಿಂತ ಕ್ರಾಸ್ ಯೂಶಲಿ ಡಿಗ್ರೀಸಿಂದ ಆಗುವುದಿಲ್ಲ. ಇದರಲ್ಲಿ 100ಕ್ಕಿಂತ ಜಾಸ್ತಿ ಆಗುವಂಥದ್ದು ವೈರಲ್ ಜ್ವರ ಜಾಸ್ತಿ ಆಗೋದು. ಆಗ ಇರುವಾಗ ಯು ಹ್ಯಾವ್ ಟು, ನಿಮಗೆ ಗೊತ್ತಾಗ್ತದೆ ನನಗೆ ಆಗ್ತಿಲ್ಲ, ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕು. ಮತ್ತು ಸೆಲ್ಫ್ ಮೆಡಿಕೇಶನ್ ಈಸ್ ವೆರಿ ಬ್ಯಾಡ್. ಸೆಲ್ಫ್ ಮೆಡಿಕೇಶನ್ ಯಾವತ್ತೂ ಬ್ಯಾಡ್. ಅದರಲ್ಲಿ ಕೂಡ ಉಂಟು ಯಾವ ಥರದ್ದು ಎಂತ ಮಾಡಬೇಕು, ಮನೆ ಹೋಮ್ ರೆಮಿಡೀಸ್ ಏನು ಅಂತ ನಾನು ಹೇಳ್ಬೋದು. ಸೊ ಏನು, ನೀವು ಬೆಚ್ಚಗೆ ಇರಬೇಕು, ನಿಮ್ಮನ್ನು ಬೆಚ್ಚಗೆ ಇರಬೇಕು. ರೀಸೆಂಟ್ಲಿ ನಿನ್ನೆನೆ ಹೆಲ್ತ್ ಇದು ಫ್ಲೂ ಸೀಸನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಹಾಗೆ ಕಿವಿಗಳು ಮುಚ್ಚಿಸಿರಬೇಕು, ಸ್ವೆಟರ್, ನೀವು ಬೆಚ್ಚಗೆ ಇರಬೇಕು. ಅಂಡ್ ಇಂಪಾರ್ಟೆಂಟ್ ಇಸ್ ಹೈಡ್ರೇಷನ್. ಹೈಡ್ರೇಷನ್ ಅಂದ್ರೆ ನೀವು ನೀರು ಕುಡಿತಾ ಇರಬೇಕು, ನೀರು ಕುಡಿತಾನೆ ಇರಬೇಕು. ಮತ್ತೆ ಈಸಿಲಿ ಡೈಜೆಷನ್ ಆಗುವ ಆಹಾರಗಳು, ಲೈಕ್ ಫುಡ್ ಅಂಥದ್ದು, ಅಂದ್ರೆ ಈಸಿಲಿ, ಏನು ಅಂತ ಕಾಂಪ್ಲಿಕೇಟೆಡ್ ಅಲ್ಲ. ನಾವು ಹೇಳ್ತೇವೆ ಈಗ ನಾವು ಮೊಟ್ಟೆ ತಿನ್ನಬಾರ್ದು, ಹಾಲು ಕುಡಿಬಾರ್ದು ಶೀತ ಇದ್ದಾಗ, ಕರ್ಡ್ ತಿನ್ನಬಾರ್ದು. ಇನ್ಫ್ಯಾಕ್ಟ್ ಕರ್ಡ್ ರೂಮ್ ಟೆಂಪರೇಚರ್, ಅಂದ್ರೆ ಕೋಲ್ಡ್ ಅಲ್ಲ, ನಾರ್ಮಲ್ ಆಗಿ ಇಟ್ಟ ಕರ್ಡ್ ಒಳ್ಳೇದು. ಯಾಕೆಂದ್ರೆ ಅದರಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾಗಳು ಇರ್ತವೆ, ಒಳ್ಳೆ ಬ್ಯಾಕ್ಟೀರಿಯಾಗಳು. ಆಗ ನಮ್ಮ ಮೈಯಲ್ಲಿ ಇನ್ಫೆಕ್ಷನ್ ಅದು ಕಡಿಮೆ ಮಾಡ್ತದೆ. ಮತ್ತೆ ಮೊಟ್ಟೆ ತಿನ್ನುವುದು ಕೂಡ ಬೇಡ ಹೇಳ್ತಾರೆ. ಮೊಟ್ಟೆ ಆಕ್ಚುಲಿ ಒಳ್ಳೇದು, ಅದರಲ್ಲಿ ಜಿಂಕಿನ ಅಂಶ ಜಾಸ್ತಿ ಇರ್ತದೆ. ಸೊ ಮೊಟ್ಟೆ ಕೂಡ ಕುಡಿಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನೀವು ನೀರು ಕುಡಿತಾ ಇರಬೇಕು. ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದೆಲ್ಲ ಇರುವಾಗ ನಮಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಸ್ಟ್ರೆಸ್ ಆಲ್ಸೋ ಮೇನ್ ಟ್ರಿಗರ್ ನಮ್ಮ ಇನ್ಫೆಕ್ಷನ್ಸಿಗೆ ಎಲ್ಲ. ಮತ್ತೆ ಯಾರು ಇಂಪಾರ್ಟೆಂಟ್ ಆಗಿ, ನೀವು ಲಾಸ್ಟ್ ಕ್ವೆಶನ್ ಇಲ್ಲಿ ಕೇಳಿದ್ರಿ, ಯಾರು ಎಚ್ಚರ ವಹಿಸ್ಬೇಕು ಇಂಥ ಇದರಲ್ಲಿ, ಯಾರು ಎಚ್ಚರ ವಹಿಸ್ಬೇಕು? ಒಂದು 6 monthsಕ್ಕಿಂತ ಸಣ್ಣದಿರುವ ಮಕ್ಕಳು, ಇನ್ನೊಂದು 65 years and above, ಮತ್ತೆ ಇನ್ನೊಂದು ದೀರ್ಘಕಾಲದಿಂದ ವಾಟ್ ವಿ ಸೇ ಕ್ರಾನಿಕ್ ಇಲ್ನೆಸ್ ಅಂತ ಹೇಳ್ತೇವೆ. ಈಗ ಎಂತಾದ್ರೆ ಇಲ್ನೆಸ್ ಇಂದ ಬಾಳುತ್ತಿದ್ದಾರೆ, ಒಂದು ಹೈಪರ್ ಟೆನ್ಷನ್, ಎಕ್ಸಾಂಪಲ್ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅಥವಾ ಕ್ಯಾನ್ಸರ್ ಪೇಷಂಟ್ಸ್, ಯಾವ್ದು, ಅವರೆಲ್ಲ ಸ್ವಲ್ಪ ಜಾಗ್ರತೆ ಇರಬೇಕು. ಎಸ್. ಸೊ ಈ ಕೊರೋನಾ ಬಂದ ಟೈಮಲ್ಲಿ ಸಣ್ಣ ಜ್ವರದ ಹಾಗೆ ಬಂದಂತಹ ಒಂದು ಕಾಯಿಲೆ ಅದು, ಬಟ್ ದೊಡ್ಡ ಮಟ್ಟದಲ್ಲಿ ನಮಗೆಲ್ಲರಿಗೂ ಟಾರ್ಚರ್ ಕೊಟ್ಟಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಈ ಡೋಲೋ ಅನ್ನುವಂಥ ಮೆಡಿಸಿನ್ ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಬಟ್ ನಮಗೆ ಸಣ್ಣದಿಂದ ನಾವು ತಿಳ್ಕೊಳೋ ಪ್ರಕಾರ ಪ್ಯಾರಾಸಿಟಮೋಲ್ ಜ್ವರಕ್ಕೆ ಯೂಶಲಿ ಕೊಡ್ತಾರೆ, ಡಾಕ್ಟರ್ ಕಡೆಗೆ ಹೋದಾಗ ಪ್ಯಾರಾಸಿಟಮೋಲ್ ಕೊಡ್ತಾರೆ. ಬಟ್ ಡೋಲೋ ಬಂದ ನಂತರ, ಡೋಲೋ ಇತ್ತು ಕೂಡ, ಬಟ್ ಕೊರೋನಾ ಆದ ನಂತರ ಜ್ವರ ಬಂದ ತಕ್ಷಣ ಎಲ್ಲರೂ ಡೋಲೋ ತಗೊಳ್ಳೋ ಅಂಥದ್ದು. ಸೊ ಯಾವುದು ಒಳ್ಳೆಯದು, ಯಾವುದು ಜ್ವರಕ್ಕೆ ಕರೆಕ್ಟ್ ಆಗಿರುವಂತಹ ಮದ್ದು? ಸೊ ಪ್ಯಾರಾಸಿಟಮೋಲ್ ಈಸ್ ಅ ಜನರಿಕ್ ನೇಮ್. ಓಕೆ. ಪ್ಯಾರಾಸಿಟಮೋಲ್, ಡೋಲೋ ಅಂದ್ರೆ ಒಂದು ಬ್ರ್ಯಾಂಡ್, ಅದರಲ್ಲಿ ಸಾವಿರಾರುಗಳು ಬ್ರ್ಯಾಂಡ್ ಇದೆ. ಒಂದು ನಮಗೆ ಗೊತ್ತಿರೋ, ಈಗ ನಿಮ್ಗೆ ಬಿಸ್ಕೆಟ್ ಅಲ್ಲಿ ಯಾವುದು, ಪಾರ್ಲೇಜಿ ಇಸ್ ವೆರಿ ಫೇಮಸ್. ಸೊ ನಾವು ಬಿಸ್ಕೆಟ್ ಪಾರ್ಲೇಜಿ ಹೇಳ್ತೇವೆ. ಹಾಗೆ ಡೋಲೋ ಒಂದು ಬ್ರ್ಯಾಂಡ್. ಡೋಲೋ ಯಾವಾಗ ತಗೊಳ್ಬೇಕು? ನಿಮಗೆ ಓವರ್ ದ ಕೌಂಟರ್ ಡ್ರಗ್ ಅದು ಏನು, ಅದಕ್ಕೆ ಅಷ್ಟೇನು ಪ್ರಿಸ್ಕ್ರಿಪ್ಷನ್ ಕೂಡ ಬೇಡ ಆಕ್ಚುಲಿ, ಓವರ್ ದ ಬಟ್ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಇದೆ ತುಂಬಾ ತಕೊಂಡ್ರೆ. ಸೊ ಡೋಲೋ ಯಾವಾಗ ತಗೊಳ್ಬೇಕಂದ್ರೆ, ನಿಮಗೆ ಜ್ವರ ಇದ್ದಾಗ, ಮೈಕೈ ನೋಡುವಾಗ, ಅದು ಕಂಟಿನ್ಯೂಸ್ಲಿ ತಗೊಳ್ಬಾರ್ದು. 6 hours ಗ್ಯಾಪ್ ಅಲ್ಲಿ ತಗೊಳ್ಬೇಕು. ಇಲ್ಲದಿದ್ರೆ ಲಿವರ್ ಇದ್ದು ಕಾಂಪ್ಲಿಕೇಶನ್ಸ್ ಆಗುವ ಸಾಧ್ಯತೆ ಇರ್ತದೆ. ಸೊ ಹೀಗೆ ಇರುವಾಗ
ಆಕ್ಚುಲಿ ಫಸ್ಟ್ ಆಫ್ ಆಲ್ ಸೆಲ್ಫ್ ಮೆಡಿಕೇಶನ್ ಈಸ್ ನಾಟ್ ಗುಡ್. ಓಕೆ. ನಿಮ್ಮ ಇಮ್ಯುನಿಟಿ ಗಟ್ಟಿ ಇದ್ರೆ ನೀವು ಅದು ಕೂಡ ಬೇಡ. ನೀವು ನಿಮ್ಮಷ್ಟೇ ಹೋಮ್ ರೆಡಿ ಸೂಪ್, ಬಿಸಿ ಬಿಸಿ ಸೂಪ್, ನೀರು ಕುರಿತು ಜ್ವರ ನೀವು ಟೆಂಪರೇಚರ್ ರೆಕಾರ್ಡ್ ಮಾಡಿ, ಮತ್ತೆ ಟೆಂಪರೇಚರ್ ಉಂಟು ಅಂದರೆ ಟೆಂಪರೇಚರ್ ಅಂದರೆ ಜ್ವರ ಉಂಟು ಅಂತ ಹೇಳಿ ಆದಮೇಲೆ ಮತ್ತೆ ನೀವು ಪ್ಯಾರಾಸಿಟಮಾಲ್ ತಗೊಳ್ಬೋದು. ಪ್ಯಾರಾಸಿಟಮಾಲ್ ಅಂತ ಹೇಳ್ತೇವೆ ನಾವು. ಡೋಲೋ ಇಸ್ ಜಸ್ಟ್ ಅನ್ ಬ್ರ್ಯಾಂಡ್. ಓಕೆ. ಓಕೆ. ಸೊ ಈಸಿಲಿ ಅವೈಲೇಬಲ್. ನೀವು ಯಾವ ಮೆಡಿಕಲ್ ಶಾಪಿಗೆ ಹೋದ್ರೆ ಕೂಡ ಡೋಲೋ ಕೊಡಿ ಹೇಳ್ತೀರಿ. ಸೊ ಡೋಲೋ, ಅದ್ರಲ್ಲಿ ಡೋಲೋ ಉಂಟು, ತುಂಬಾ ಬ್ರ್ಯಾಂಡ್ ನೇಮ್ಸ್ ಉಂಟು. ಓಕೆ. ಸೊ ಈಗ ಎಲ್ರಿಗೂ ಕ್ಲಾರಿಟಿ ಸಿಕ್ಕಿರುತ್ತೆ ಡೋಲೋ ಯಾಕೆ ಇಷ್ಟು ಫೇಮಸ್ ಆಗಿರೋದು ಅಂತ. ಸೊ ಡಾಕ್ಟರ್, ಇನ್ನೊಂದು ಪ್ರಶ್ನೆ, ನೀವು ಹೇಳಿದ್ರಿ ಸೂಪ್ ಕುಡಿಬೇಕು ಅಥವಾ ಇನ್ನೊಂದು, ಬಟ್ ಯೂಶ್ವಲಿ ಜ್ವರ ಬಂದಾಗ ಫಸ್ಟ್ ಹೇಳೋಂಥದ್ದು ನಾನ್ ವೆಜ್ ತಿನ್ನಬೇಡ ಆ ಟೈಮಲ್ಲಿ, ವೆಜ್ ಜಾಸ್ತಿ ತಿನ್ನಬೇಕು, ಏನೋ ಒಂದು ಗಂಜಿ ಊಟನೋ ಅಥವಾ ಬೇರೆ ಏನೋ. ಸೊ ನಾನ್ ವೆಜ್ ತಿನ್ನಬೇಕು ಅಂತ ಅಂದ್ಕೊಳ್ಳೋರಿಗೆಲ್ಲ ಬ್ರೇಕ್ ಹಾಕ್ತಾರೆ ಜ್ವರದ ಟೈಮಲ್ಲಿ. ಸೊ ನನ್ನ ಪ್ರಶ್ನೆ ಇರೋದು, ಜ್ವರ ಟೈಮಲ್ಲಿ ನಾನ್ ವೆಜ್ ಯಾಕೆ ಬಾಡಿಗೆ ಹಾರ್ಮ್ ಮಾಡುತ್ತೆ ಅನ್ನೋದು. ಹಾಗೆ ಯಾರು ಎಂತ ರಿಸರ್ಚ್ ಹೇಳಲಿಲ್ಲ ಇಷ್ಟು ತನಕ ಮಾಂಸ ತಿನ್ನಬಾರ್ದು ಅಂತ. ಆದ್ರೆ ನಾವು ಮಾಂಸ ತಿನ್ನುವಾಗ ತಿನ್ನುವುದೇನು, ತುಂಬಾ ಮಸಾಲೆ ಇಂಥದ್ದು, ಆಯಿಲ್ ಇಂಥದ್ದು. ಯೂಶ್ವಲಿ ಮ್ಯಾಂಗ್ಲೋರ್ ಕೋಸ್ಟಲ್ ರೀಜನ್ ಅಲ್ಲಿ ತಿನ್ನೋದು ಕೊಕೊನಟ್ ಆಯಿಲ್, ಅದೆಲ್ಲ ಮಸಾಲೆ. ಸೊ ಬೇಸಿಕ್ಲಿ ರೆಮಿಡಿ ಚಿಕನ್ ಸೂಪ್ ಹೇಳ್ತೇವೆ. ಜಸ್ಟ್ ಬಾಯ್ಲ್ ಮಾಡಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಜಸ್ಟ್ ಕೀಪ್ ಯುವರ್ ಸೆಲ್ಫ್ ಡ್ರಿಂಕಿಂಗ್. ಅದು ಕೂಡ ಒಂದು ಹೈಡ್ರೇಷನ್. ನಾರ್ಮಲ್ ಎಗ್ಸ್, ನಾನು ಎಗ್ಸ್ ಹೇಳಿದೆ, ಎಗ್ಸ್ ಅಲ್ಲಿ ಪ್ರೋಟೀನ್ ಅಂಶ. ವೆನ್ ಯು ಆರ್ ಸಿಕ್ ಯು ನೀಡ್ ಪ್ರೋಟೀನ್ಸ್ ಇನ್ ಯುವರ್ ಬಾಡಿ. ಈವನ್ ಅದರ್ ಮೈಕ್ರೋ ನ್ಯೂಟ್ರಿಷನ್ಸ್ ಲೈಕ್ ಯುವರ್ ಜಿಂಕ್ ಹಾಗೆ ಎಲ್ಲ ಬೇಕಾಗ್ತದೆ. ಚಿಕನ್ ತಿನ್ಬೋದು, ಮೀನು ಕೂಡ ಒಳ್ಳೇದು, ಮೀನು ಈಸ್ ವೆರಿ ಗುಡ್. ಆದರೆ ಎಲರ್ಜಿ ಇದ್ದವರು ತಿನ್ನಬಾರ್ದು. ಮತ್ತೆ ರೆಡ್ ಮೀಟ್ ಅಂತ ಹೇಳ್ತೇವೆ, ಅಂದ್ರೆ ಜಾಸ್ತಿ ಕೊಬ್ಬಿನ ಅಂಶ ಇರುವಂತ ಮಾಂಸಗಳು ಲೈಕ್ ನಮ್ಮ ಮಟನ್, ಪೋರ್ಕ್, ಅದು ಅವಾಯ್ಡ್ ಮಾಡಬೇಕು ಹೇಳ್ತಾರೆ. ಮತ್ತೆ ನಮ್ಗೆ ಸಿಕ್ಕುದು ಒಳ್ಳೆ ಪ್ರೋಟೀನ್ಸ್ ಎಲ್ಲ, ಹೈಯೆಸ್ಟ್ ಪ್ರೋಟೀನ್ ಇರೋದು ನಮ್ಮ ಇದರಲ್ಲಿ. ಅದಂತ ಹೇಳಿ ನಾವು ವೆಜ್ ತಿನ್ನಬಾರ್ದು ಅಂತ ಇಲ್ಲ, ತರಕಾರಿ ಕೂಡ ತಿಂತಾ ಇರಬೇಕು. ತರಕಾರಿ ಅಂದ್ರೆ ನಾವ್ ಹೀಗೆ ಹೇಳ್ತೇವೆ, ಓ ತರಕಾರಿನ, ನಾನ್ ತರಕಾರಿ, ನನ್ನ ಪೇಷಂಟ್ಸ್ ಬರ್ತಾರೆ, ನಾನು ಹೇಳ್ತಾರೆ ನಾನ್ ತರಕಾರಿಯೇ ತಿನ್ನೋದು, ನಾನ್ ಚಿಕನ್ ತಿನ್ನೋದಿಲ್ಲ. ಸಾರಿದ್ದು ತರಕಾರಿ ಅಲ್ಲ. ಫ್ರೆಶ್ ಮಾಡಿ ನೀವು ಪಲ್ಯ ಮಾಡಿ ಸ್ವಲ್ಪ ಇದು ಮಾಡಿ ಸ್ಟರ್ ಫ್ರೈ ಮಾಡಿ ತಿಂದ್ರೆ ಅಥವಾ ಸ್ಯಾಲೆಡ್ ಮಾಡಿ ತಿಂದ್ರೆ ಅದು ತರಕಾರಿ. ಸೊ ಅದರಲ್ಲಿ ನಾವು ಅಷ್ಟು ಕುದಿಸಿ ಬೇಯಿಸಿ ಎಲ್ಲ ತರಕಾರಿ ತಿನ್ನುವಾಗ ಇದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ತದೆ. ಸೊ ನಾವು ತರಕಾರಿ ತಿನ್ಬೇಕಾದ್ರೆ ಕೂಡ ಇಷ್ಟು ತಿನ್ಬೇಕಾಗ್ತದೆ. ಸೊ ಆಗ ನಮ್ಮ ಶೀತ ಜ್ವರ ಇದ್ದಾಗ ನಾವೀಗ ತುಂಬಾ ಫೇಮಸ್, ನೀವು ಡೋಲೋ ಹೇಳಿದ್ರೆ ಅದರೊಟ್ಟಿಗೆ ಜಿಂಕ್, ವೈಟಮಿನ್ ಸಿ ಎಲ್ಲ ಫೇಮಸ್ ಆಗಿತ್ತು, ನಿಮಗೆ ನೆನಪಿರ್ಬೋದು. ಅದು ನಮ್ಮ ನ್ಯಾಚುರಲ್ ಸೋರ್ಸಸ್ ಇಂದ ಕೂಡ ನಾವು ತಗೊಳ್ಬಹುದು. ಆದ್ರೆ ಅಷ್ಟು ನಮಗೆ ಡೈಲಿ ರಿಕ್ವೈರ್ಮೆಂಟಿಗೆ ಆಗ್ತಿರ್ಲಿಲ್ಲ, ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡ್ತಿದ್ವಿ. ಸೊ ನಾವು ಫುಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಚಳಿಗಾಲದಲ್ಲಿ ಇಂತಹ ಕಾಯಿಲೆಗಳು ಬರದ ಹಾಗೆ, ಬಂದ ನಂತರ ಬೇರೆ, ಬಟ್ ಬರದ ಹಾಗೆ ಯಾವ ರೀತಿ ಕೇರ್ ಮಾಡ್ಬೋದು, ನಮ್ಮನ್ನ ನಾವು ಹೇಗೆ ಪ್ಯಾಂಪರ್ ಮಾಡ್ಕೊಳ್ಳಬಹುದು? ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ಅಂದ್ರೆ ಕನ್ನಡದಲ್ಲಿ ನನಗೆ ಸರಿ ಗೊತ್ತಿಲ್ಲ, ಅದ್ರ ಮುಂಜಾಗ್ರತಾ ಕ್ರಮ. ಮುಂಜಾಗ್ರತೆ ಕ್ರಮ ಆಗಿ ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಅದಕ್ಕಿಂತ ಮುಂಚೆಗೆ ನಿಮಗೆ ಒಂದು ಗೊತ್ತಿರಬೇಕು ಹೇಗೆ ಸ್ಪ್ರೆಡ್ ಆಗ್ತದೆ ಇದು, ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗ್ತದೆ ಅಂತ. ಕಾಂಟ್ಯಾಕ್ಟ್ ಅಂದ್ರೆ ನೀವು ಈಗ ಕೆಮ್ಮಿದ್ರೆ ನಿಮ್ಮ ಡ್ರಾಪ್ಲೆಟ್ ಇನ್ಫೆಕ್ಷನ್, ನಿಮ್ಮದಿಂದ ಸಣ್ಣ ಒಂದು ಟೇಬಲ್ ಚೇರ್ ಮೇಲೆ ಹೋಗಿ ಕೂತು ಅದನ್ನೇ ನೀವು ಬೇರೆಯವರು ಮುಟ್ಟುತ್ತಾರೆ. ಆ ಮುಟ್ಟಿದನ್ನು ನೀವು ನಿಮ್ಮ ಮುಖ ಮುಟ್ಟುದು, ನಿಮ್ಮ ಮೂಗು ಮುಟ್ಟುದು, ಇನ್ಫೆಕ್ಷನ್ ಹರಡ್ತದೆ. ಸೊ ಕಾಂಟ್ಯಾಕ್ಟ್ ಅಥವಾ ಏರೋಸೋಲ್ ಕೋವಿಡ್ ಅಲ್ಲಿ ಇದ್ದದ್ದು ಏರೋಸೋಲ್. ನೀವು ಎಷ್ಟು ಅವರು ಸೋಷಿಯಲ್ 6 meters ಅವೇ ಅಂತ ಹೇಳಿದ್ರು. ಕೆಲವರು ಶಾರ್ಟ್ ಡಿಸ್ಟೆನ್ಸ್ ಕಾಂಟ್ಯಾಕ್ಟ್ ಇರ್ತದೆ, ಲಾಂಗ್ ಡಿಸ್ಟೆನ್ಸ್. ನಮ್ಮ ಕೋವಿಡ್ ಲಾಂಗ್ ಡಿಸ್ಟೆನ್ಸ್ ಕೂಡ ಇತ್ತು. ಏರೋಸೋಲ್ ಸ್ಪ್ರೆಡ್, ಕೆಮ್ಮಿದ ಗಾಳಿಯಲ್ಲಿ ಜೀವ ಇರ್ತಿತ್ತು ಆ ವೈರಸ್, ಹಾಗೆ ಸ್ಪ್ರೆಡ್ ಆಗ್ತದೆ. ಮತ್ತೆ ಜಾಸ್ತಿ ಜನ ಇದ್ದಲ್ಲಿ ಸ್ಪ್ರೆಡ್ ಆಗ್ತದೆ. ಜಾಸ್ತಿ ಎಲ್ಲಿ ಜನ ಇರ್ತದೆ, ಕ್ಲೋಸ್ ಸರ್ಫೇಸ್ ಇರ್ತದೆ, ಅಲ್ಲಿ ಜನ ಇದಾಗ್ತದೆ. ಫಸ್ಟ್ ಆಫ್ ಆಲ್ ನಿಮಗೆ ಇನ್ಫೆಕ್ಷನ್ ಉಂಟು ಅಂತ ಆಗುವ ಆ ಇಂಡಿವಿಜುವಲ್, ಆ ಪರ್ಸನ್
ಫಸ್ಟ್ ಸಿಂಪ್ಟಮ್ ಇಲ್ಲದಾಗ ಕೂಡ ಅವರು ಸ್ಪ್ರೆಡ್ ಮಾಡ್ಬೋದು. ಆ, ಮತ್ತೆ ಗುಣ ಆದ್ಮೇಲೆ ಒಂದು 10 ದಿವಸ ಆದ್ಮೇಲೆ ಕೂಡ ಅವರು ಸ್ಪ್ರೆಡ್ ಮಾಡ್ಬೋದು. ಅದಕ್ಕೆ ನಾವು ಕ್ವಾರಂಟೈನ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟದ್ದು. ಮುಂಚೆ ಸಿಂಪ್ಟಮ್ಸ್ ಇಲ್ಲದಾಗ ಕೂಡ ಬೇರೆ ಪರ್ಸನಿಗೆ ಸ್ಪ್ರೆಡ್ ಮಾಡ್ಬೋದು, ಮತ್ತೆ ಅವರು ಗುಣ ಆದಮೇಲೆ ಕೂಡ ಸ್ಪ್ರೆಡ್ ಮಾಡ್ಬೋದು. ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೈ ತೊಳೆಯೋದು, ಹ್ಯಾಂಡ್ ಹೈಜೀನ್, ಕೈ ತೊಳೆಯೋದು ಈಸ್ ವೆರಿ ಇಂಪಾರ್ಟೆಂಟ್. ಕೈ ಅಟ್ಲೀಸ್ಟ್ 20 ಸೆಕೆಂಡ್ಸ್ ನಾವು ಕೈ ತೊಳಿಬೇಕು ಫ್ರೀಕ್ವೆಂಟ್ ಆಗಿ. ಸ್ಟೆಪ್ಸ್ ಉಂಟು, ಅದು ತೊಳಿಬೇಕು. ಮತ್ತು ಟಿಶ್ಯೂ ಪೇಪರನ್ನು ಯೂಸ್ ಮಾಡಿದ್ದನ್ನೇ ಸೇಮ್ ಯೂಸ್ ಮಾಡಬಾರ್ದು. ಸೇಮ್ ನಾವು ಅದೇ ಮಾಡ್ತೇವೆ, ಅದೇ ಪುನಃ ರೀಇನ್ಫೆಕ್ಷನ್ ಆಗ್ಬೋದು. ಅಂಥದ್ದೆಲ್ಲ ನಾವು ಪ್ರಿಕಾಷನ್ಸ್. ಮತ್ತು ರೂಮ್ ಕ್ಲೋಸ್ಡ್ ಇದ್ದರೆ ಕ್ರಾಸ್ ವೆಂಟಿಲೇಷನ್ ಇರಬೇಕು. ಮತ್ತು ಚಳಿಗಾಲದಲ್ಲಿ ಜಾಸ್ತಿ ವೈರಸ್ ಒಳಗೇನೆ ನುಗ್ಗೋದಂದರೆ ವೆಂಟಿಲೇಷನ್ ಕ್ಲಿಯರ್ ಇಲ್ಲದಿದ್ದರೆ, ಮತ್ತು ಏರ್ ಫಿಲ್ಟರ್ಸ್ ಎಲ್ಲ ಕ್ಲೀನ್ ಮಾಡೋದಿದ್ರೆ ಇದು ರೀಇನ್ಫೆಕ್ಷನ್ ಆಗ್ತಾ ಇರ್ತದೆ. ಓಕೆ. ಸೊ ಈಗ ಹೊರಗಡೆ ಕೆಲವರು ಕೆಲಸ ಮಾಡ್ತಾರೆ, ಹೊಲದಲ್ಲಿ ದುಡಿಯುವವರಿರ್ತಾರೆ, ಒಂದು AC ಕಂಪನಿ ಒಳಗಡೆ ಅಥವಾ ಒಳಗಡೆ ಕೂತ್ಕೊಂಡು ಆರಾಮ್ಸೆ ವರ್ಕ್ ಮಾಡೋರಿರ್ತಾರೆ. ಸೊ ಯಾರಿಗೆ ಇದು ಬೇಗ ಅಟ್ಯಾಕ್ ಆಗುತ್ತೆ ಇಂತಹ ಜ್ವರಗಳು, ಹೊರಗಡೆ ಕೆಲಸ ಮಾಡೋರಿಗೆ ಅಥವಾ ಒಳಗಡೆ ಆರಾಮ್ಸೆ ಇರುವವರಿಗೆ ಅನ್ನೋದು? ಸೊ ಯೂಶ್ವಲಿ ನಾನು ಹೇಳಿದ ಪ್ರಕಾರ AC ಇದ್ದ ಪ್ಲೇಸಲ್ಲಿ ಕ್ಲೋಸ್ಡ್ ಏರಿಯಾ, ಈಗ ಒಂದು ಆಫೀಸಲ್ಲಿ ಒಂದು IT ಕಂಪನಿ ಫಾರ್ ಎಕ್ಸಾಂಪಲ್, ಒಂದು 100 ಜನ ಒಂದು ಒಬ್ರಿಗೆ ಇನ್ಫೆಕ್ಷನ್ ಆದರೆ ಅದು ಮೇನ್ ಜಾಗ ಆಗ್ತದೆ, ಇಂಪಾರ್ಟೆಂಟ್. ನಮ್ಮ ತೋಟದಲ್ಲಿ ಗದ್ದೆಯಲ್ಲಿ ಎಲ್ಲ ದೂರ ಇರ್ತಾರೆ, ಅಷ್ಟು ಕಾಂಟ್ಯಾಕ್ಟ್ ಬರುವುದಿಲ್ಲ. ಅದು ಕ್ಲೋಸ್ಡ್ ಸರ್ಫೇಸ್ ವೇರ್ ದೇರ್ ಇಸ್ ನೋ ಪ್ರಾಪರ್ ವೆಂಟಿಲೇಷನ್ ಆ್ಯಂಡ್ ವೇರ್ ದೇರ್ ಇಸ್ ನೋ ಕ್ಲಿಯರ್ ಏರ್ ಫಿಲ್ಟ್ರೇಷನ್, ಆಗ ನಮ್ಮ ವೈರಸ್ ಜಾಸ್ತಿ ಹರಡುದು. ಒಂದು ಎಸ್ಪೆಷಲಿ ಚಳಿಗಾಲದಲ್ಲಿ ಹಾಗೆ ಇರೋದು. ಹೈಯೆಸ್ಟ್ ವಿರುಲೆನ್ಸ್ ಹೇಳ್ತೇವೆ, ವೈರಸ್ ಆಕ್ಟಿವಿಟಿ ಜಾಸ್ತಿ ಇರೋದು ಈ ಟೈಮಲ್ಲಿ. ಎಸ್. ಸೊ ಚಳಿಗಾಲ ನಾವು ಆವಾಗಲೇ ಹೇಳಿದಾಗೆ ಕಾಯಿಲೆಗಳು ಶುರುವಾಗಂತ ಕಾಲ. ಈ ಶೀತ ಜ್ವರ ಬಿಟ್ಟು ಯಾವ ಕಾಯಿಲೆಗಳು ಆ ಟೈಮಲ್ಲಿ ಶುರುವಾಗಬಹುದು? ಶೀತ ಜ್ವರದೊಟ್ಟಿಗೆ ಫ್ಲೂ ಹೇಳಿದೆ ನಾನು, ಇನ್ಫ್ಲೂಯೆನ್ಸಾ ವೈರಸ್, ಅದು ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಇರ್ತದೆ. ಸಿಸ್ಟಮಿಕ್ ಅಂದರೆ ನಮ್ಮ ಬೇರೆ ಅಂಗಾಂಗಗಳದ್ದು ಇನ್ವಾಲ್ವ್ಮೆಂಟ್ ಇರ್ತದೆ. ಅದು ಅಂದರೆ ಒಂದು ಮೇಲೆ ಪ್ರದೇಶ ಇರ್ತದೆ, ಶ್ವಾಸಕೋಶದ ಮೇಲೆ ಪ್ರದೇಶ, ಶ್ವಾಸಕೋಶದ ಕೆಳಗಿನ ಪ್ರದೇಶ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಅಪ್ಪರಲ್ಲಿ ನಮ್ಮದು ಮೂಗು, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಅಂತ ಹೇಳ್ತೇವೆ. ಕೆಳಗೆದು ಫುಲ್ ಲಂಗ್ಸ್ ಬರ್ತದೆ, ಟ್ರೆಕಿಯಾ ಬರ್ತದೆ. ಆಗ ಅದು ಇನ್ವಾಲ್ವ್ಮೆಂಟ್ ಆಗುವಾಗ ನಿಮೋನಿಯಾ ಕೇಳಿರ್ಬೋದು ನೀವು, ಕೋವಿಡ್ ಅಲ್ಲಿ ನಿಮೋನಿಯಾ ಆಗಿದೆ ಅಂದ್ರೆ ಕಫ ತುಂಬುದು, ನೀರು ತುಂಬುದು. ಅದರ ಲಕ್ಷಣಗಳು ಏನಂದ್ರೆ ದಮ್ಮು ಕಟ್ಟುದು, ಜೋರು ಜ್ವರ ಬರುದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಇದೆಲ್ಲ ನೀವು ಕೇಳಿರ್ಬೋದು. ವೆರಿ ಅಂತ ಇನ್ವಾಲ್ವ್ಮೆಂಟ್, ಮೈಕೈ ನೋವು ಬರುದು. ಮತ್ತೆ ಅದು ಅಲ್ಲದೆ ನಮಗೆ ಲೂಸ್ ಮೋಷನ್ ಆಗ್ತಿತ್ತು. ಅದು GI ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕೂಡ ಅದು ಇನ್ವಾಲ್ವ್ಮೆಂಟ್. ಹಾಗೆ ಬೇರೆ ಮತ್ತೆ ಯಾರು ಅಸ್ತಮ ಇದ್ದವರಿಗೆ ಸ್ವಲ್ಪ, ಮತ್ತೆ ಬೀಡಿ ಸೇದುವವರಿಗೆ, ಸಿಗರೇಟ್ ಸೇದುವವರಿಗೆ ಜಾಸ್ತಿ ಆಗ್ಬೋದು. ಓಕೆ. ಹಾಗೆ ಹೇಳುವಾಗ ಅಸ್ತಮ ಇದ್ದವರು ಸ್ವಲ್ಪ ಜಾಗ್ರತೆ ಇರಬೇಕು. ಬೀಡಿ ಸೇರುವವರು, ಹಾರ್ಟ್ ಪ್ರಾಬ್ಲಮ್ ಇದ್ದವರು, ಡಯಾಬಿಟೀಸ್ ಇದ್ದವರು, ಮತ್ತು ನಾನು ಹೇಳಿದೆಲ್ಲ 6 months ಕೆಳಗೆ ಮಕ್ಕಳು, ಮತ್ತು 65 years ಓಲ್ಡ್ ಏಜ್ ಪೀಪಲ್ ಆಲ್ಸೋ ಶುಡ್ ಬಿ ಕೇರ್ಫುಲ್. ಎಸ್. ಸೊ ಈ ವೈರಲ್ ಫೀವರ್ ಅಂತಿರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಕೆಲವರು ವೈರಲ್ ಫೀವರ್ ಅಂತ ಅಂದ್ಕೊಂಡೇ ಕೆಲವರು ಸುಮ್ಮನೆ ಮನೇಲಿ ಕೂರೋರು ಕೂಡ ಇರ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ, ಫೀವರ್ಗೆ ಯಾವ್ಯಾವ ಲಕ್ಷಣಗಳಿರುತ್ತೆ ಅನ್ನೋದನ್ನು. ಒಂದು ಬ್ರೇಕ್ ತೊಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜ್ವರ ಎಷ್ಟೆಲ್ಲ ಒಂದು ಲಕ್ಷಣ ಅಥವಾ ಏನೆಲ್ಲ ಪ್ರಿವೆನ್ಷನ್ಸ್ಗಳನ್ನು ನಾವು ತೊಗೊಂಡ್ರೆ ಅದನ್ನು ತಡೆಗಟ್ಟಬಹುದು, ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಡಾಕ್ಟರ್. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ ಒಂದು ವಿರಾಮದ ನಂತರ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಿಶೇಷ ತಜ್ಞರು ಡಾಕ್ಟರ್ ಪ್ರೀತಿಕಾ, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನಲ್ ಮೆಡಿಸಿನ್, ಕಣಚೂರು ವೈದ್ಯಕೀಯ ಕಾಲೇಜ್, ದೇರಳಕಟ್ಟೆ, ಮಂಗಳೂರು, ಹಾಗೂ ಅರುಣಾ ಹೆಲ್ತ್ ಕೇರ್ ಕ್ಲಿನಿಕ್, ವಾಮಂಜೂರು. ಎಸ್, ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್, ವೆಲ್ಕಮ್ ಬ್ಯಾಕ್. ಎಸ್, ಸೊ ನಾವು ಫೀವರ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಫೀವರ್ ಬಂದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ ಇದು ಮಾಮೂಲಿ ಜ್ವರ ಅಂತ. ಮತ್ತೆ ಹೋಗಿ ಒಂದು 10 ದಿನ 15 ದಿನ ಆದ ನಂತರ ಗೊತ್ತಾಗುತ್ತೆ ಅವರಿಗೆ ಯಾವುದೋ ಒಂದು ದೊಡ್ಡ ಜ್ವರ ಇರುತ್ತೆ ಅಂತ. ಇಂತಹ ಸಂದರ್ಭಗಳು ಕೂಡ ಬಂದಿದೆ ಕೂಡ. ಬಂದ ತಕ್ಷಣ ನಾವೇ ಸರ್ಟಿಫಿಕೇಟ್ ಕೊಟ್ಕೊಳ್ತೇವೆ ಇದು ನಾರ್ಮಲ್ ಫೀವರ್ ಅಂತ. ಅದು ತಪ್ಪು ಕೂಡ. ವೈರಲ್ ಫೀವರ್ನ ಲಕ್ಷಣಗಳು ಏನು ಅನ್ನೋದು? ವೈರಲ್ ಫೀವರ್ ಲಕ್ಷಣಗಳು ಅಂದರೆ ಸಾಮಾನ್ಯ ಶೀತ ಜ್ವರದ ಲಕ್ಷಣಗಳು. ನಿಮಗೆ ತಲೆನೋವು ಬರೋದು, ಗಂಟ್ಲು ಇರಿಟೇಷನ್ ಆಗೋದು, ಎಲ್ಲರಿಗೆ ಬಂದಿದೆ ಅದು. ಲೈಫ್ ಟೈಮಲ್ಲಿ ಎಲ್ಲರಿಗೆ ಮೂಗು ಕಟ್ಟೋದು, ಮೂಗಿಂದ ಸೋರುದು, ರೈನೈಟಿಸ್ ಹೇಳ್ತೇವೆ, ಕಣ್ಣಿಂದ ನೀರು ಬರೋದು, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕೆಮ್ಮು. ಜಾಸ್ತಿ ಬರುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕೆಮ್ಮು, ಒಣ ಕೆಮ್ಮು ಜಾಸ್ತಿ ಇರ್ತದೆ. ಮತ್ತೆ ಜ್ವರ ಅಷ್ಟು, ಆಮೇಲೆ ಜಾಸ್ತಿ ಏನು ಬರುದಿಲ್ಲ, ಅಂದ್ರೆ ತಡೆಯೋಲ್ಲ ಆಗದಷ್ಟು ಜ್ವರ ಬರುದಿಲ್ಲ, ಬಟ್ ಜ್ವರ ಬರ್ತದೆ. ಆದ್ರೆ ಜಾಸ್ತಿ ಅಂದ್ರೆ ನಿಮೋನಿಯಕ್ಕೆ ಹೋದಾಗ ಏನಾಗ್ತದೆ, ನಿಮಗೆ ದಮ್ಮು ಕಟ್ಟೋದು, ಮತ್ತೆ ಜ್ವರ ತುಂಬಾ ಜಾಸ್ತಿ ಆಗೋದು, ಅದರೊಟ್ಟಿಗೆ ಸಿಸ್ಟಮಿಕ್ ಇನ್ವಾಲ್ವ್ಮೆಂಟ್ ಅಂದರೆ ಮೈ ಕೈ ನೋವು, ಗಂಟು ನೋವು, ಜಾಯಿಂಟ್ ಪೇನ್ ಬರೋದು, ಹಾಗೆ ಆಗೋದು. ಮತ್ತೆ ವೀಸ್ ಅಂತ ಕೇಳಿರ್ಬೋದು, ಕುಯ್ ಕುಯ್ ಅಂತ ಹೇಳ್ತೇವೆ ಶಬ್ದ, ಉಸಿರಾಡುವಾಗ ಆಗೋದು. ಮತ್ತೆ ಪ್ರೊಡಕ್ಟಿವ್ ಕಾಫ್ ಅಂದರೆ ಕಫ ಬರೋದು, ಅಂಥದ್ದೆಲ್ಲ ನೋವು ಇರುವಾಗ ನಿಮ್ಮ ನಾರ್ಮಲ್ ಶೀತ ಜ್ವರಕ್ಕಿಂತ ಅದು ಒಂದು ಲೈನ್ ದಾಟಿದೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಆಂಟಿಬಯೋಟಿಕ್ ಅನ್ನುವಂಥದ್ದು ಇದನ್ನ ಯಾವ ಸಂದರ್ಭದಲ್ಲಿ ತಗೊಂಡ್ರೆ ಸೂಕ್ತ ಅನ್ನುವಂಥ? ವೈರಲ್ ಮತ್ತೆ ಬ್ಯಾಕ್ಟೀರಿಯಾ ಬೇರೆ ಬೇರೆ. ವೈರಸ್ಸಿಗೆ ಆಂಟಿಬಯೋಟಿಕ್ ಆಗುವುದಿಲ್ಲ. ನಾರ್ಮಲ್ ಕೋಲ್ಡ್ ಫ್ಲೂ ಅಲ್ಲ, ನಾರ್ಮಲ್ ಶೀತ ಜ್ವರಕ್ಕೆ ಆಂಟಿಬಯೋಟಿಕ್ಸ್ ಬೇಡ. ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮೇ ನಮ್ಮತ್ತ ಇದು ಫೈಟ್ ಮಾಡಿ ಅದು ನಾರ್ಮಲ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹೇಳ್ತೇವೆ. ಜ್ವರಕ್ಕೆ, ಶೀತಕ್ಕೆ ಮದ್ದು ಅಷ್ಟೇ. ಮತ್ತೆ ಸ್ವಲ್ಪ ಮೈ ನೋವಿದ್ರೆ ನಮ್ಮ ಡಿಸ್ಪಿರಿನ್ ಹಾಗೆ ಎಲ್ಲ ತಗೊಂಡು ಆಂಟಿಬಯೋಟಿಕ್ ಬೇಡ. ಒಂದು 5-6 ದಿವಸದಲ್ಲಿ ಅದೇ ತನ್ನಷ್ಟಿಗೆ ಸರಿ ಆಗುವಂಥದ್ದು ವೈರಲ್ ಫೀವರ್. ಅದು ಸೆಕೆಂಡರಿ ಅಂದ್ರೆ ಇದು ಆಗಿ ನಮ್ಮ ಮೈಯಲ್ಲಿ ಆಲ್ರೆಡಿ ಇಮ್ಯುನಿಟಿ ಕಡಿಮೆ ಇರುವಾಗ ಬೇರೆ ಒಂದು ರೋಗ ಬಂದು ಕೂತ್ಕೊಳ್ಳೋದು ವೆರಿ ಈಸಿ ಆಗ್ತದೆ. ಆಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತದೆ. ಆಗ ನಮ್ಮ ನಿಮೋನಿಯಾ ಇರ್ಬೋದು. ಆಗ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರುವಾಗ ಆ ಕ್ರಿಮಿ ಆ ಬಗ್ ಅಥವಾ ಕ್ರಿಮಿ ನಮ್ಮಲ್ಲಿ ಬರ್ತಾ ಇದ್ರೆ ಆಗ ನಾವು ಆಂಟಿಬ್ಯಾಕ್ಟೀರಿಯಲ್ ತಗೊಳ್ಬೇಕಾಗ್ತದೆ. ಬಟ್ ಏನ್ ಮಾಡ್ತಾರೆ ಅಂದ್ರೆ, ನಾವೀಗ ಫಾರ್ಮಸಿ ಹೋಗಿ ನಂಗೆ ಶೀತ ಆಗಿದೆ, ಜ್ವರ ಆಗಿದೆ, ಈಗ ಫಾರ್ಮಸಿಸ್ಟ್ ಕೂಡ ಮದ್ದು ಕೊಡ್ತಾರೆ. ದ್ಯಾಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಆಂಟಿಬಯೋಟಿಕ್ಸ್ ಕೊಡ್ಬೇಕಾದ್ರೆ ನೀವು ಡಾಕ್ಟರ್ ಹತ್ರನೇ ಹೋಗಿ ಕೊಡ್ಬೇಕಾಗ್ತದೆ. ಬಿಕಾಸ್ ಓನ್ಲಿ ಡಾಕ್ಟರ್ ವಿಲ್ ನೋ ವಾಟ್ ಟು ಗಿವ್ ಯು ಬೇಸ್ಡ್ ಆನ್ ದ ಎಕ್ಸಾಮಿನೇಷನ್ ಆಫ್ ದ. ನಾವು ಪೇಷಂಟ್ ಬಂದಾಗ ಅದು ವೈರಲ್ ಆದರೆ ವೈರಲ್ಗೆ ಖಾಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೇವೆ. ಇಲ್ಲದಿದ್ರೆ ಯಾವಾಗ ನಮಗೆ ಗೊತ್ತಿರ್ತದೆ ಬ್ಯಾಕ್ಟೀರಿಯಾ ಬೇಕಾ, ನಾವು ಎಕ್ಸಾಮಿನೇಷನ್ ಮಾಡಿ ನೋಡಿ ಆದಮೇಲೆ ಪೇಷಂಟಿಗೆ ನಾವು ಕೊಡೋದು ಇದು ಬೇಕಾಗ್ಬೋದು. ಅದು ನಮಗೆ ನಾವು ಕಲಿತ ಪ್ರಕಾರ ನಮಗೆ ಗೊತ್ತಿದೆ ಯಾವಾಗ ಕೊಡಬೇಕು ಅಂತ. ಇಲ್ಲದಿದ್ರೆ ಕೆಲವೊಮ್ಮೆ ಕಫದ ಟೆಸ್ಟ್ ಕಳಿಸ್ತೇವೆ. ಆ ಕಫ ಟೆಸ್ಟ್ ಅಲ್ಲಿ ಕ್ರಿಮಿ ಬೆಳ್ತಿದೆ, ಇಲ್ಲ ಎಕ್ಸ್ರೇ ನೋಡಿ. ಎಕ್ಸ್ರೇ ಅಲ್ಲಿ ನಮಗೆ ಡೌಟ್ ಇರ್ತದೆ ಇದು ನಿಮೋನಿಯಾ ಆಗಿದೆ ಅಥವಾ ನೀರು ತುಂಬಿದೆ ಅಂತ. ಆಗ ನಾವು ಆಂಟಿಬ್ಯಾಕ್ಟೀರಿಯಲ್ ಇದು ಮಾಡ್ತೇವೆ. ಎಸ್, ಸೊ ಜ್ವರ ಬಂದ ತಕ್ಷಣ ಕಷಾಯ ಕುಡೀರಿ ಅಂತ ಮನೇಲಿ ಒಂದು ಸ್ವರ ಬರುತ್ತೆ. ತಾಯಿಯಂದ್ರು ಫಸ್ಟ್ ಸಜೆಸ್ಟ್ ಮಾಡೋದು ಕಷಾಯ ಕುಡೀರಿ. ಯಾವ ಕಷಾಯ ಎಲ್ಲ ಒಳ್ಳೇದು ಆ ಸಂದರ್ಭದಲ್ಲಿ? ಕಷಾಯ ಕುಡಿಯೋದನ್ನ ತಪ್ಪು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ವೆನ್ ಎವರ್ ಯು ಟೇಕ್ ಕಷಾಯ ಅಂದ್ರೆ ಸ್ಪೈಸಿ ಸ್ಟಫ್, ಯು ಫೀಲ್ ಬೆಟರ್. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಗೈಡ್ಲೈನ್ಸ್, ವಿ ಕ್ಯಾನ್ ಸೇ ಗೈಡ್ಲೈನ್ ಅಂತ ಹೇಳ್ಬೋದು. ಡ್ರಿಂಕ್ ಹಾಟ್ ಸೂಪ್, ಹಾಟ್ ಸ್ಪೈಸಿ ಸ್ಟಫ್. ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತು ಕೂಡ ಇಲ್ಲ, ಆದ್ರೆ ನಾನು ಕೂಡ ತಕೊಂಡಿದ್ದೇನೆ ಕಷಾಯ ಬದ. ಬಿಕಾಸ್ ನಿಮ್ಮ ನೋಸ್ ರಿಲೀವ್ ಆಗ್ತದೆ ಅದು. ಆದ್ರೆ ಅದ್ರಿದ್ರೆ ಸೈಡ್ ಎಫೆಕ್ಟ್ಸ್ ಉಂಟು, ಗ್ಯಾಸ್ಟ್ರೈಟಿಸ್, ಚೆಸ್ಟ್ ಬರ್ನ್ ಆಗೋದು, ಹಾಗೆ ಆಗೋದು. ಅದಕ್ಕೆ ಫಸ್ಟ್ ಆಫ್ ಆಲ್ ಕಷಾಯ ಕುಡೀರಿ, ಅದಕ್ಕಿಂತ ಬೆಚ್ಚಗಿನ ನೀರು ಕುಡೀರಿ.
ಬೆಚ್ಚಗಿನ ನೀರು ಅಂದರೆ ತುಂಬ ಬಿಸಿ ಬಿಸಿ ಕುದಿಯುವಂಥ ನೀರು ಅಲ್ಲ, ತುಂಬ ಬೆಚ್ಚಗೆ ನೀರು ಕುಡೀರಿ. ನೀರು ಕುಡಿತಾ ಇರಿ, ಹೈಡ್ರೇಟ್ ಯುವರ್ ಸೆಲ್ಫ್. ಮತ್ತು ಸ್ಟೀಮ್ ಇನ್ನಲೇಷನ್, ಸ್ಟೀಮ್ ತಗೊಳ್ಳೋದು ಮನೆಯಲ್ಲಿ ಇಂಪಾರ್ಟೆಂಟ್. ಮೂಗು ಬಂದಾದರೆ ಸ್ಟೀಮ್ ತಗೊಳ್ತಾರೆ. ಏನು ಅದಕ್ಕೆ ದೊಡ್ಡ ಇದು ಏನು ಇನ್ಸ್ಟ್ರೂಮೆಂಟ್ ಅಥವಾ ಇದು ಬೇಕಂತ ಪ್ರಾಡಕ್ಟ್ ಬೇಕಂತ ಇಲ್ಲ. ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಮಾಡಿ ತಗೊಂಡ್ರೆ ಕೂಡ ಸಾಕು. ಸ್ಟೀಮ್ ಈಸ್ ವೆರಿ ಗುಡ್. ಸೊ ಇಟ್ ಓಪನ್ಸ್ ಯುವರ್ ನಾಸ್ಟ್ರಲ್ಸ್ ಅಂತ. ಸ್ಟೀಮ್ ಕೂಡ ಇಂಪಾರ್ಟೆಂಟ್. ಬಿಸಿ ನೀರು ಕುಡೀರಿ, ಹೈಡ್ರೇಟ್ ಯುವರ್ ಸೆಲ್ಫ್. ಕಷಾಯ ಕುಡೀರಿ, ಆದರೆ ಅದರದ್ದು ಗ್ಯಾಸ್ಟ್ರೈಟಿಸ್ ಕೂಡ ಆಗಲಿಕ್ಕೆ ಸಾಧ್ಯತೆ ಉಂಟು. ಬಟ್ ಇಟ್ ಮೈಟ್ ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂಸ್ ಆಯುರ್ವೇದ ಪ್ರಕಾರ. ಅದು ಜಾಸ್ತಿ ನನಗೆ ಗೊತ್ತಿಲ್ಲ. ಎಸ್ ಮ್ಯಾಮ್. ಸೊ ಈಗ ಜ್ವರ ಬಂದಾಗ ಫಸ್ಟ್ ನಾವು ಎಲ್ಲ ಪ್ರಿವೆನ್ಷನ್ಸ್ ಪ್ರಿಕಾಷನ್ಸ್ಗಳನ್ನು ಏನೆಲ್ಲ ಮಾಡ್ತೀವೋ ಅದನ್ನು ಸೈಡಿಗೆ ಇಟ್ಟು ನೋಡೋದಾದರೆ, ಜ್ವರ ಬರದ ಹಾಗೆ ನಾವು ಮಾಡಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಜ್ವರ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೆ ಒಂದು ಕನ್ಫ್ಯೂಷನ್. ಯಾಕಂತ ಹೇಳಿದರೆ ಐಸ್ ಕ್ರೀಮ್ ತಿಂದ ಕೂಡಲೇ ಜ್ವರ ಬರುತ್ತೆ ಅಂತಾರೆ, ಮಳೆಯಲ್ಲಿ ನೆನೆದ ಕೂಡಲೇ ಜ್ವರ ಬರುತ್ತೆ ಅಂತಾರೆ. ಸುಮಾರು ರೀಸನ್ಸ್ಗಳು ನಾವೇ ಕೊಡ್ಕೊಂಡಿದ್ದಾವೆ. ಜ್ವರ ಯಾಕಾಗಿ ಬರುತ್ತೆ? ನಮ್ಮ ಇಮ್ಯುನಿಟಿ ಅಂದರೆ ನಮ್ಮ ಬಾಡಿಯಲ್ಲಿ ಫೈಟಿಂಗ್ ಶಕ್ತಿ ಕಡಿಮೆ ಆದಾಗ, ಯಾವುದೋ ಒಂದು ಬೇರೆ ಪ್ರಾಣಿ ಬಂದು ಕೂತ್ಕೊಂಡ್ರೆ, ಬೇರೆ ಬಗ್ಗು ಬಂದು ಕೂತ್ಕೊಂಡ್ರೆ ಆಗ ಕಷ್ಟ ಆಗ್ತದೆ. ಆಗ ಅದು ಲಕ್ಷಣಗಳು ತೋರಿಸೋದು ಫೀವರ್ ಹೇಳ್ತೇವೆ, ಕಾಫ್ ಹೇಳ್ತೇವೆ. ಅದು ಫೈಟಿಂಗ್ ಮೆಕ್ಯಾನಿಸಮ್ ನಮ್ಮ ಬಾಡಿದು. ಹಾಗೆ ಐಸ್ ಕ್ರೀಮ್ ತಿಂದು ಜ್ವರ ಬರುವುದಂತ ಹಾಗೆ ಅಲ್ಲ. ನಿಮ್ಮ ಇಮ್ಯುನಿಟಿ ಆಲ್ರೆಡಿ ಲೋ ಇರಬೇಕು, ಅದು ಲಕ್ಷಣ ತೋರಿಸ್ತದೆ. ಲಕ್ಷಣ ತೋರಿಸೋದು ಜ್ವರ ಅಂತ. ಹಾಗೆ ಅಂದರೆ ನಿಮಗೆ ಆಲ್ರೆಡಿ ಶೀತ ಇರುವಾಗ ಅವಾಯ್ಡ್ ಡ್ರಿಂಕಿಂಗ್ ಕೋಲ್ಡ್ ಸ್ಟಫ್, ಅವಾಯ್ಡ್ ಈಟಿಂಗ್ ಐಸ್ ಕ್ರೀಮ್ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ಸೊ ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಅಂತ. ಅಂದರೆ ಆಲ್ರೆಡಿ ನಿಮ್ಮ ಇಮ್ಯುನಿಟಿ ಕಡಿಮೆ ಉಂಟು, ಆಗ ಇದೆಲ್ಲ. ಮತ್ತು ಜ್ವರ ಮತ್ತು ಫ್ಲೂ ಎರಡೂ ಡಿಫ್ರೆಂಟ್. ಅಂದರೆ ಸಾಮಾನ್ಯ ಇದು ಬೇರೆ, ಆಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಸೊ ಈಗ ಚಳಿಗಾಲ ಅಂತ ಹೇಳಿದ ತಕ್ಷಣ ಎಲ್ಲರೂ ಅತಿಯಾಗಿ ತಮ್ಮನ್ನು ಕೇರ್ ಮಾಡ್ಕೊಳ್ತಾರೆ. ಸ್ಕಿನ್ ಹಾಳಾಗ್ಬೋದು, ಸ್ಕಿನ್ ಅಲರ್ಜಿಸ್ಗಳು ಸ್ಟಾರ್ಟ್ ಆಗುವಂಥ ಟೈಮ್, ಕೆಲವೊಂದು ಸಮಸ್ಯೆಗಳು ಬರ್ತಾ ಇರ್ತದೆ. ಚಳಿಗಾಲದಲ್ಲಿ ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೊಳ್ಬೋದು? ಯೂಶ್ವಲಿ ಡ್ರೈ ಸ್ಕಿನ್ ಅಂತ ಹೇಳಿದಿರಿ. ಲಿಪ್ಸ್ ಹೊಡೆಯುವುದಾ, ನಿಮ್ಮ ಕೈ ಹೊಡೆಯುವುದಾ, ನಿಮ್ಮ ಎಲ್ಬೋಸ್ ಹೊಡೆಯೋದು. ಮಾಯಿಶ್ಚರೈಸ್ ಮಾಡಬೇಕು. ನಾರ್ಮಲ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಸಿಗ್ತದೆ, ಮೆಡಿಕೇಟೆಡ್. ಬೆಳಗ್ಗೆ ಹಚ್ಚಬೇಕು, ರಾತ್ರಿ ಹಚ್ಚಬೇಕು. ಮತ್ತು ಕೆಲವರಿದ್ದೊಂದು ಕಾನ್ಸೆಪ್ಟ್ ಉಂಟು, ಸನ್ಸ್ಕ್ರೀನ್ ಹಾಕದೆ ಹೋಗುವಂಥದ್ದು ಹೊರಗೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಚಳಿಗಾಲ ಅಥವಾ UV ರೇಸಲ್ಲಿ ಎಫೆಕ್ಟ್ ಆಗೋದು ಹಾಗೆ ಆಗ್ತದೆ. ಸೊ ನೀವು ಮನೆಗೆ ಹೊರಗೆ ಹೋಗುವ ಮುಂಚೆ ಮಾಯಿಶ್ಚರೈಸರ್ ಹಚ್ಚಬೇಕು, ಕ್ರೀಮ್ ಹಚ್ಚಬೇಕು. ಮತ್ತು ಶೀತ ಇರುವ ಪ್ಲೇಸಲ್ಲಿ, ಕೋಲ್ಡ್ ಏರಿಯಾಸಲ್ಲಿ ಸ್ವೆಟರ್ ಹಾಕಬೇಕು, ಕಿವಿ ಮುಚ್ಚಬೇಕು ಅಂತ. ಫುಲ್ ಕ್ಲೋಸ್ ಹ್ಯಾಂಡ್, ಫುಲ್ ಲೆಂತ್ ಬೂಟ್ಸ್ ಅದೆಲ್ಲ ಹಾಕಿ ನಿಮ್ಮ ಪ್ರೊಟೆಕ್ಷನ್ಸ್ ನೀವು ಮಾಡಬೇಕಾಗ್ತದೆ. ಕೋಲ್ಡ್ ಕ್ರೀಮ್ ನಾಟ್ ಎನಿ ಸ್ಪೆಸಿಫಿಕ್, ಬಟ್ ಯು ಕ್ಯಾನ್ ಯೂಸ್ ಎನಿ ಕ್ರೀಮ್. ಈವನ್ ಪ್ಯೂರ್ ಕೊಕೊನಟ್ ಆಯಿಲ್ ಇಸ್ ವೆರಿ ಎಫಿಷಿಯಂಟ್ ಹೇಳ್ಬೋದು. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನಲ್ ಮೆಡಿಸಿನ್. ಸೊ ನಮಗೆ ಸ್ವಲ್ಪ ಇಂಟರ್ನಲ್ ಮೆಡಿಸಿನ್ನ ಬಗ್ಗೆ ಮಾಹಿತಿ ಕೊಟ್ಟರೆ ಒಳ್ಳೆ. ಸೊ ಇಂಟರ್ನಲ್ ಮೆಡಿಸಿನ್ ಅಂದರೆ ಯೂಶ್ವಲಿ ನಮ್ಮನ್ನು ತಪ್ಪಿ ಇಟ್ಕೊಳ್ತಾರೆ, ನಾವು ಜನರಲ್ ಡಾಕ್ಟ್ರು ಅಂತ. ಬಟ್ ವಿ ಸಿ ಆಲ್ ದ ಜನರಲ್ ಡಯಾಗ್ನೋಸಿಸ್ ಮಾಡ್ತೇವೆ. ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಡಯಾಗ್ನೋಸಿಸ್ ಮಾಡ್ತೇನೆ. ಒಂದ ಸಿಂಡ್ರೋಮಿಕ್, ಒಂದ BP, ಎಲ್ಲ ಥರದ್ದು. ಅಂದರೆ ಈಗ ಒಂದು ಪೇಷಂಟ್ ಒಂದು ಸಿಂಪ್ಟಮ್ ಇಟ್ಕೊಂಡು ಬಂದರೆ, ಅದು ಒಂದು ಸಿಂಪ್ಟಮ್ ಖಾಲಿ ಶೀತ ಇರಲಿಕ್ಕೆ ಸಾಧ್ಯತೆ ಇಲ್ಲ, ಅದು ಬೇರೆ ಏನಾದರೂ ಇರ್ಬೋದು ಅಂಥದ್ದನ್ನು ನಮಗೆ ಬರ್ತದೆ. ಒಂದು ನಿಮೋನಿಯಾ ಆದರೆ, ಅಥವಾ ಏನಾದರೆ ಒಂದು ಸ್ಟ್ರೋಕ್ ಆದರೆ, ಬ್ರೈನಲ್ಲಿ ಸ್ಟ್ರೋಕ್ ಆದರೆ, ಅಥವಾ BP ತುಂಬ ಜಾಸ್ತಿ ಆಗಿದ್ರೆ, ಶುಗರ್ ತುಂಬ ಕಂಟ್ರೋಲ್ ಆಗದಿದ್ರೆ, ಅಂಥ ಕಾಂಪ್ಲಿಕೇಶನನ್ನು ನಾವು ಇಂಟರ್ನಲ್ ಮೆಡಿಸಿನ್ ಡಾಕ್ಟರ್ಸ್ ನೋಡ್ತೇವೆ. ಅಂದರೆ ಖಾಲಿ ನಾವು OPDಯಲ್ಲಿ ಕೂಡ ಪೇಷಂಟ್ ಬೇಸಿಕ್ ಜ್ವರ, ಶೀತ ಅಂಥವರನ್ನು ಕೂಡ ನೋಡ್ತೇವೆ. ಪ್ಲಸ್ ICU ಅಲ್ಲಿ ನೋಡ್ತೇವೆ. ಕ್ರಿಟಿಕಲ್ ಪೇಷಂಟ್, ಹಾರ್ಟ್ ಇದಿರ್ಬೋದು, ಕಿಡ್ನಿದ್ದು ಇರ್ಬೋದು, ಮತ್ತು ಬೇರೆ ರೀತಿಯದ್ದು ಶುಗರ್ ತುಂಬ ಜಾಸ್ತಿ ಇದ್ದವರು, ಕಂಟ್ರೋಲ್ ಆಗೋದು, ಎಲ್ಲರನ್ನು ನಾವು ನೋಡ್ತೇವೆ. ಇಂಟರ್ನಲ್ ಮೆಡಿಸಿನ್ ಅಂತ ಹೇಳ್ತೇವೆ ಇದಕ್ಕೆ. ಓಕೆ. ಸೊ
ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಮ್ಮ ಸುತ್ತಮುತ್ತ ಇರುವವರನ್ನು ಕೂಡ ಕೇರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಜ್ವರ ಬಂದ ತಕ್ಷಣ ಕೆಲವರಿಗೆ ವೈರಲ್ ಫೀವರ್ ಅಂತ ಹೇಳಿದರೆ ಇನ್ನು ಕೆಲವರಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ. ಮನೇಲಿ ಸಣ್ಣ ಮಕ್ಕಳು ಇರ್ತಾರೆ, ಏಜ್ ಆದವರು ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬಳು ಫ್ಯಾಮಿಲಿ ಮೆಂಬರ್ ಆಗಿ ಇನ್ನೊಬ್ರು ಜ್ವರ ಬಂದವರನ್ನು ನಾವು ಹೆಂಗೆ ಕೇರ್ ಮಾಡ್ಬೋದು ಅಂತ. ಕೇರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಅವರನ್ನು ನೀವು ಐಸೋಲೇಟ್ ಮಾಡಬೇಕು. ಓಕೆ, ಫಸ್ಟ್ ಆಫ್ ಆಲ್ ಬೇರೆಯವರಿಂದ ಐಸೋಲೇಟ್ ಮಾಡಬೇಕಾಗ್ತದೆ. ಬೇರೆ ಕ್ವಾರಂಟೈನ್ ಅಂತ ಕೇಳಿದಿರಿ, ಹೌದು ಹೌದು ಹೌದು. ಐಸೋಲೇಷನ್ ಅಲ್ಲಿ ಇಡಬೇಕು. ಅವರಿಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು. ಈಸಿಲಿ ಡೈಜೆಸ್ಟೇಬಲ್, ಈಸಿಯಾಗಿ ಡೈಜೆಸ್ಟ್ ಆಗುವ ಫುಡ್ ಕೊಡ್ಬೋದು. ಕೆಲವ್ರು ಹೇಳ್ತಾರೆ ಫ್ರೂಟ್ಸ್ ಕೊಡ್ಬಾರ್ದು, ಫ್ರೂಟ್ಸ್ ಕೊಡ್ಬೋದು. ಒಳ್ಳೆ ಆಹಾರ ಕೊಡಬೇಕು, ಇದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು. ಮತ್ತು ಅವರನ್ನು ಟೈಮಿಗೆ ಅವರ ಜ್ವರ ಹೇಗುಂಟು ನೋಡಬೇಕು. ಬೇರೆ ಏನಾದ್ರು ಹೊಸ ಸಿಂಪ್ಟಮ್ಸ್ ಡೆವಲಪ್ ಆಗ್ತಾ ಇದೆ ಅಂತ ನೋಡಬೇಕು. ನಾರ್ಮಲಿ ನಮ್ಮ ಏಜ್ ಅವರನ್ನು ನಾವೇ ಹೇಳ್ಬೋದು, ಬಟ್ ಚೈಲ್ಡ್ ಲೆಸ್ ದೆನ್ 6 years ಮತ್ತು 65 ಅವ್ರಿಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಅವರನ್ನು ಮಾನಿಟರ್ ಮಾಡಬೇಕು. ಈಗ ಅವ್ರಿಗೆ ಏನಾದರೂ ತುಂಬ ಜಾಸ್ತಿ ಫ್ಲೂ ಸಿಂಪ್ಟಮ್ಸ್ ಇದ್ದರೆ ನಾವೀಗ ಪಲ್ಸ್ ಆಕ್ಸಿಮೀಟರ್ ಮನೆಯಲ್ಲಿ ಇಟ್ಟಿರ್ತೇವೆ. ಈಗ ಎಲ್ಲರ ಮನೇಲಿ ಆಗ ಸ್ಯಾಚುರೇಷನ್ ನೋಡೋದು, ಒಂದು ಟೆಂಪರೇಚರ್ ನೋಡಲಿಕ್ಕೆ ಥರ್ಮೋಮೀಟರ್, ಜ್ವರ ನೋಡ್ತಾ ಇರೋದು, ಮತ್ತು ಅವರು ನೀರು ಕುಡಿತಾ ಇದ್ದಾರಾ ಅಂತ ನೋಡೋದು, ಊಟ ಟೈಮಿಗೆ, ಅವರ ಮತಿ, ಪ್ರಾಯ ಇದ್ದವರು ಅವರ ಮತಿ ಹೇಗುಂಟಂತ ನೋಡೋದು, ಸರಿ ಮಾತಾಡ್ತಿದ್ದಾರಾ ಅಥವಾ ಮತಿ ಸ್ವಲ್ಪ ಎಲ್ಲ ಕನೆಕ್ಟೆಡ್ ಇದೆ. ಹಾಗೆ ನಾವು ಟೇಕ್ ಕೇರ್ ಮಾಡಬೇಕಾಗ್ತದೆ. ಮತ್ತು ಶುಗರ್ ಇದ್ದವರು ಶುಗರ್ ಟೆಸ್ಟ್, ಮನೆಯಲ್ಲಿ ಶುಗರ್ ಟೆಸ್ಟ್ ಮಾಡ್ತಾ ಇರಬೇಕು. ಹಾಗೆಲ್ಲ ನೋಡಬೇಕು. ಎಸ್. ಸೊ ನಾವು ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಶೀತ ಜ್ವರ ಅನ್ನೋದು ಸಣ್ಣ ಕಾನ್ಸೆಪ್ಟ್ ಎಷ್ಟು ವೈಡ್ ಆಗಿದೆ ಅಂತ ನಮಗೆ ಗೊತ್ತಾಯಿತು. ಈ ಶೀತ ಜ್ವರ ಬರುವಾಗ ಒಂದು ಹೇಳ್ತಾರೆ, ಶೀತ ಆದರೆ ಒಳ್ಳೆಯದು, ಶೀತ ಆಗಬೇಕು ಅನ್ನುವಂಥದ್ದು. ಸೊ ಡಾಕ್ಟರ್ ಹತ್ರ ನೇರವಾಗಿ ಕೇಳಬೇಕು, ಶೀತ ಆದರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದು ಯಾಕೆ? ಶೀತ ಆಗೋದು ಒಳ್ಳೆಯದು ಈಸ್ ಸಮಥಿಂಗ್, ಇಟ್ ಈಸ್ ಶೋಯಿಂಗ್ ಸಿಂಪ್ಟಮ್. ದಟ್ ಮೀನ್ಸ್ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್. ಎಂತ ಅಂದರೆ ಆಗ್ತಾ ಇದೆ ನಿಮ್ಮ ಬಾಡಿಯಲ್ಲಿ ಅಂತ. ಅದು ಒಳ್ಳೇದಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದು ಒಂದು ಸಿಂಪ್ಟಮ್, ಲಕ್ಷಣ ಹೇಳ್ಬೋದು. ಶೀತ ಆಗಿದೆ, ಓಕೆ, ಮೇ ಬಿ ಸಮ್ ವೈರಸ್ ಇರ್ಬೋದು ಅಥವಾ ಒಂದು ಬ್ಯಾಕ್ಟೀರಿಯಾ ಬಂದು ಕೂತಿದೆ, ಅದರಿಂದ ಇದು ತೋರಿಸ್ತಾ ಉಂಟು ಅಂತ. ಅದೇನು ಒಳ್ಳೇದಂತ ಹೇಳಿ ಕೆಲವರು ಹೇಳ್ತಾರೆ ಶೀತ ಇಳ್ದು ಹೋಗಬೇಕು ಹಾಗೆ ಹೀಗೆ ಅಂತ. ಸೊ ಆಗಿರುವ ಅದು ಇಳ್ದು ಹೋಗ್ತದೆ, ಅದು ಅದರ ಟೈಮ್ ತಗೊಂಡು ಹೋಗಿ ನೀವು ರಿಕವರ್ ಆಗ್ತೀರಿ. ಹಾಗೆ ಇಟ್ ಟೇಕ್ಸ್ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ. ಈ ವೈರಸ್ ಉಂಟಲ್ಲ, ವೈರಸ್ ಜ್ವರ ಇರುವಾಗ ಸೆಲ್ಫ್ ಲಿಮಿಟಿಂಗ್ ಅಂದರೆ ಅದು ಇದ್ರ ಸೈಕಲಲ್ಲಿ ಫಿನಿಶ್ ಆಗಿ ಹೋಗ್ತದೆ. ಎಸ್. ಸೊ ಈಗ ವೈರಸ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸುಮಾರು ವೈರಸ್ ಸುಮಾರು ಕಾಟ ಕೊಟ್ಟಿದೆ ನಮಗೆ ಆಲ್ರೆಡಿ. ಸೊ ಈಗ ಹೊಸ ಹೊಸ ವೈರಸ್ನ ಹೆಸರು ಕೂಡ ನಮಗೆ ಕೇಳ್ತಾ ಇದೆ ಕೂಡ. ಯಾಕೆ ಈ ವೈರಸ್ನ ಒಂದು ವಿಚಾರ ಜಾಸ್ತಿ ಆಗ್ತಾ ಇದೆ? ವೈದ್ಯಕೀಯ ಕ್ಷೇತ್ರ ಇಷ್ಟು ಗಟ್ಟಿಯಾಗಿತ್ತು, ಇಷ್ಟೆಲ್ಲ ಟೆಕ್ನಾಲಜೀಸ್ ಇತ್ತು, ಇಷ್ಟೆಲ್ಲ ಇನ್ವೆನ್ಷನ್ಸ್ಗಳ ನಡುವೆ ಕೂಡ ವೈರಸ್ಗಳು ಹೊಸತು ಹುಟ್ಕೊಳ್ತಾ ಇದೆಲ್ಲ, ಯಾಕೆ? ನಮ್ಮ ಈಗ ಹೇಳಿದ ಪ್ರಕಾರ ನೀವು ಕೋವಿಡ್ ಬಗ್ಗೆ ಹೇಳಿರ್ಬೋದು. ಅದು ಕೊರೋನಾ ವೈರಸ್ ಆಲ್ರೆಡಿ ಇತ್ತು. ಓಕೆ, ಅದು ಎಷ್ಟೋ ವರ್ಷಗಳ ಕಾಲದಿಂದ ಇತ್ತು. ಈಗ ಸ್ಪ್ರೆಡ್ ಆಗ್ತಾ ಇದೆ. ಬಿಕಾಸ್ ಒನ್ ಆಫ್ ದ ಮೇನ್ ಓವರ್ ಪಾಪ್ಯುಲೇಟೆಡ್ ಕ್ರಾಂಪ್ಡ್ ಸ್ಪೇಸಸ್ ಅಂದರೆ ಜನ ಜಾಸ್ತಿ ಆಗಿದ್ದಾರೆ, ಮತ್ತೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಈಸಿ ಆಗ್ತಾ ಇದೆ. ನಾನು ಹೇಳಿದೆ ಟ್ರಾನ್ಸ್ಮಿಷನ್, ಕೆಮ್ಮಿದ್ರೆ ಒಂದು ಈಸಿ. ಈಗ ಒಂದು 10 ಒಬ್ಬರಿಗೆ ಇನ್ಫೆಕ್ಷನ್ ಈ ರೂಮಲ್ಲಿ ಆದರೆ ಅಷ್ಟು ಜನರಿಗೆ ಕೂಡ ಇನ್ಫೆಕ್ಷನ್ ಆಗೋದು ಈಸಿ. ಸೊ ವೆನ್ ದ ಪಾಪ್ಯುಲೇಷನ್ ಆ್ಯಂಡ್ ದ ಸ್ಪೇಸ್ ಒಂದು ಕನ್ಸ್ಟ್ರಿಕ್ಟ್ ಆಗುವಾಗ ಹೀಗೆ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹೈಜೀನ್ ಸಿಸ್ಟಮ್, ನಮ್ಮ ಸೀವೇಜ್ ಸಿಸ್ಟಮ್ ಸರಿ ಇಲ್ಲದಾಗ ಹೈಜೀನ್, ಮತ್ತು ತುಂಬ ಹೊರಗಡೆ ಹೋಗೋದು. ಯಾರು ಜಾಗ್ರತೆ ಇರಬೇಕಂದ್ರೆ, ಈಗ ಯಾರು ಸೋಷಲಿ ಜಾಸ್ತಿ ಬೇರೆ ಜನರನ್ನು ಮೀಟ್ ಆಗ್ತಾರೆ, ಒಂದು ಟೀಚರ್ಸ, ಒಂದು ಎಸೆನ್ಷಿಯಲ್ ವರ್ಕರ್ಸ್, ಡ್ರೈವರ್ಸ, ಅಂಥವ್ರು, ಪೊಲೀಸ್ಮೆನ್ನ, ಡಾಕ್ಟರ್ಸ್, ಅವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ನಾವು ಮಾಸ್ಕ್ ಯೂಸ್ ಮಾಡಬೇಕಾಗ್ತದೆ. ನಾವು ಪೇಷಂಟ್ಸ್ ಚೆಕ್ ಮಾಡುವಾಗ ಹ್ಯಾಂಡ್ ವಾಷಿಂಗ್, ಗ್ಲೌಸ್ ಆರ್ ವೆರಿ ಇಂಪಾರ್ಟೆಂಟ್. ಎಸ್. ಸೊ ನೀವು ಮಾತಾಡುವಾಗ ಹೇಳಿದ್ರಿ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಬೇಕು ಅಂತ ಹೇಳಿದರೆ ಯಾವ ಫುಡ್
ಹೆಚ್ಚು ತಗೊಳ್ಬೇಕಾಗತ್ತೆ? ದಟ್ ಇಸ್ ಅ ವೆರಿ ಗುಡ್ ಕ್ವೆಶನ್ ನೀವು ಕೇಳಿದ್ದು. ಯಾಕೆಂದ್ರೆ ನಾವು ಏನು ತಿಂತೇವೆ ಅದು ನಮ್ಗೆ ತೋರಿಸ್ತೇವೆ. ಹೌದು. ನಮ್ಮ ಸ್ಕಿನ್ನಲ್ಲಿ ಕೂಡ ಹಾಗೆ ಕ್ರೀಮ್ ಹಚ್ಚಿ ಅದು ಹಚ್ಚಿ ಅಂದ್ರೆ ನಾವು ಏನು ತಿಂತೇವೆ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟ್ ಮೈಂಡ್ ನಾವು ಯೋಚಿಸಿ ತಿನ್ಬೇಕಾಗ್ತದೆ. ಡೈಲಿ ನಾವು ಏನು ತಿಂತೇವೆ ಅದು ನಮ್ಮ ಜೀವಕ್ಕೆ ನಮ್ಮದು ಅಂತ ಎಣಿಸಿ ತಿಂದಾಗ ಮಾತ್ರ ನಾವು ಯು ವಿಲ್ ಫೀಲ್ ಬೆಟರ್. ಮತ್ತು ಜಾಸ್ತಿ ಒಂದು ಲಿಮಿಟಿಗಿಂತ ನಾವು ಜಾಸ್ತಿ ತಿನ್ನಬಾರ್ದು. ನಮ್ಮ ಹೊಟ್ಟೆ ಫುಲ್ ಆಗಬೇಕಂತ ತಿನ್ನಬಾರ್ದು. ಮೇ ಬಿ ಗ್ಯಾಪ್ಸಲ್ಲಿ ತಿನ್ನಿ ಸಣ್ಣ ಸಣ್ಣ ಮೀಲ್. ಯೂಶ್ವಲಿ ಮಾರ್ನಿಂಗ್ ಎದ್ದಾಗ ಈಗ ಎದ್ದಾಗ ಪ್ರೋಟೀನ್ ಅಂಶ ಇರುವ ವಸ್ತುಗಳು ಬೆಳಗ್ಗೆ ಜಾಸ್ತಿ ತಿನ್ನಬೇಕು. ಅಂದರೆ ಫುಲ್ ಡೇ ಆ್ಯಕ್ಟಿವಿಟಿಗೆ ನಿಮಗೆ ವೆರಿ ಗುಡ್. ಎಲ್ಲರೂ ಹೇಳ್ತಾರೆ ಈಟ್ ಲೈಕ್ ಅ ಕಿಂಗ್ ಅಂತ, ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್. ಒಳ್ಳೆ ಫ್ರೂಟ್ಸ್, ವೆಜಿಟೇಬಲ್ಸ್, ನಿಮ್ಮ ಎಗ್ಸ್ ಎಲ್ಲ ತಿನ್ಬೋದು, ಒಳ್ಳೆ ಫ್ರೂಟ್. ಮತ್ತು ನೈಟಿಗೆ ಸ್ವಲ್ಪ ಕಡಿಮೆ ತಿನ್ನಿ ಹೇಳ್ತಾರೆ. ಸೊ ಬೇಸಿಕ್ಲಿ ನಮಗೆ ಎನರ್ಜಿ ಬೇಕಾಗೋದು ಬೆಳಗ್ಗೆ ಬೆಳಗ್ಗೆ ಎದ್ದು ಅದು ತಿಂದು ಮತ್ತು ನಾವು ಲಿಮಿಟ್ ಮಾಡಬೇಕು. ಮತ್ತು ಕ್ಯಾಲ್ರೀಸನ್ನು ಡೆಫಿಸಿಟ್ ಅಂದರೆ ಸ್ವಲ್ಪ ಇಷ್ಟು ವೆಯ್ಟ್ ಇದ್ದರೆ ನಾವು ಇಷ್ಟೇ ತಿನ್ನಬೇಕು. ಮತ್ತು ಎಂತ ತಿನ್ನಬೇಕು, ನನ್ನ ಪ್ರಕಾರ ಜಂಕ್ ತಿನ್ನಬಾರ್ದೇ ಅಂತೆಲ್ಲ ಎಲ್ಲರಿಗೆ ಆಸೆ ಇರ್ತದೆ. ನೀವು ನಿಮ್ಮನ್ನು ಲಿಮಿಟ್ ಮಾಡಬೇಕು. ವಾರಕ್ಕೆ ಒಮ್ಮೆ, ಅದೆಲ್ಲ ನಮ್ಮ ಮೈಂಡಲ್ಲಿ ಇರೋದು. ಬಿಕಾಸ್ ಇಂಥ ತಿಂದು ನಮಗೆ ಲಾಸ್ಟಿಗೆ ಬರೋದು ನಮ್ಮದು ಹೈಪರ್ ಟೆನ್ಷನ್, ಡಯಾಬಿಟಿಸ್, ಇದೊಂದು ದೊಡ್ಡ ಕಾಯಿಲೆಗಳು. ಅದು ಬಂದರೆ ಮತ್ತೆ ಬೇರೆ ಹಾರ್ಟಿಗೆ, ಕಿಡ್ನಿಗೆ, ಬ್ರೈನಿಗೆ ಎಲ್ಲ ತೊಂದರೆ ಆಗ್ತದೆ. ಸೊ ನಾವು ಏನು ತಿಂತೇವೆ ಅದು ನಾವು ಯೋಚಿಸಿ ತಿಂದರೆ ಇಟ್ಸ್ ಬೆಟರ್. ಯೂಶ್ವಲಿ ಮತ್ತು ತುಂಬ ಆಯಿಲ್ ಅವಾಯ್ಡ್ ಮಾಡಬೇಕು. ಆಯಿಲ್ ಅಂದರೆ ಯಾವ ರೀತಿಯ ಆಯಿಲ್ ಸ್ಪೆಸಿಫಿಕ್ ಅಲ್ಲ, ಎವ್ರಿಥಿಂಗ್ ಯು ಕ್ಯಾನ್ ಹ್ಯಾವ್ ಇನ್ ಅ ಬ್ಯಾಲೆನ್ಸ್ಡ್ ಫಾರ್ಮ್ ಅಂತ ಹೇಳ್ಬೋದು ನಾವು. ಓಕೆ. ಸೊ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡೆ ನೀವು ಕೂಡ ಮಾತಾಡಿದ್ರಿ ಕೂಡ. ಸೊ ಈಗ ಫುಡ್ ಒಂದು ಕಡೆ ಆದರೆ, ಈಗ ನೀರಿನ ಅಂಶ ಕೂಡ ನಮ್ಮ ದೇಹಕ್ಕೆ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀರು ಕನ್ಸ್ಯೂಮ್ ಮಾಡಲಿಕ್ಕೆ ನಾವು ತುಂಬ ಹಿಂದೇಟು ಹಾಕ್ತೇವೆ. ಸೊ ಅದ್ರ ಬಗ್ಗೆ ಮಾತಾಡೋಣ, ಒಂದು ಬ್ರೇಕ್ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವಿಚಾರಗಳು ತಿಳ್ಕೊಂಡಷ್ಟು ಭಾಳ ಬಾಕಿ ಉಳಿದಿದೆ ಅಂತಲೇ ಅನ್ನಿಸ್ತಾ ಇದೆ. ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇನ್ನೂ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಡಾಕ್ಟರ್ ಪ್ರೀತಿಕಾ ಅವರಿದ್ದಾರೆ, ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನಲ್ ಮೆಡಿಸಿನ್, ಕಣಚೂರು ವೈದ್ಯಕೀಯ ಕಾಲೇಜು, ದೇರಳಕಟ್ಟೆ, ಮಂಗಳೂರು. ಅದ್ರ ಜೊತೆಗೆ ಅರುಣಾ ಹೆಲ್ತ್ ಕೇರ್ ಕ್ಲಿನಿಕ್, ವಾಮಂಜು. ಎಸ್, ಅವರನ್ನು ವೆಲ್ಕಮ್ ಮಾಡೋಣ. ಡಾಕ್ಟರ್, ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮೇನ್ ವಿಷಯದ ಬಗ್ಗೆ ಮಾತಾಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್, ವ್ಯಾಕ್ಸಿನೇಷನ್ ಯಾವ ಕಾರಣಕ್ಕೆ ಯಾವಾಗ ಸೂಕ್ತ? ಫ್ಲೂ ವ್ಯಾಕ್ಸಿನೇಷನ್ ಹೇಳ್ತೇವೆ, ಇನ್ಫ್ಲೂಯೆನ್ಸಾ ವೈರಸ್ಗೆ ವ್ಯಾಕ್ಸಿನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಯೂಶುವಲಿ ಬೈ ಆನ್ಯುವಲಿ ಅಂದರೆ ವರ್ಷಕ್ಕೆ 2 ಸತಿ ಅಂತ ಹೇಳ್ತಾರೆ. ಆದರೆ 1 ಸತಿ ಕೂಡ ಕೊಡ್ತಾ ಇದ್ದಾರೆ. ಆದರೆ ಅದು ಕೊಡುವ ಹೇಗೆ ಮೆಥಡ್ ಅಂದರೆ ಇಂಜೆಕ್ಷನ್ಸ್. ಈಗ ಸ್ಪ್ರೇ ಬರ್ತಾ ಇದೆ, ಆದರೆ ಸದ್ಯಕ್ಕೆ ಇದರಲ್ಲಿ ಇಲ್ಲ. ಆದರೆ ಇಂಜೆಕ್ಷನ್ಸ್, IM ಇಂಜೆಕ್ಷನ್ ಅಂದರೆ ಮಸಲಿಗೆ ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಅದು ಎವ್ರಿ 6 months ಕೊಡಬೇಕಾಗ್ತದೆ. ಆದರೆ ಈಗ ಇಯರ್ಲಿ ಒನ್ಸ್ ಕೂಡ. ಯಾಕೆ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಅಂದರೆ, ವ್ಯಾಕ್ಸಿನೇಷನ್ ಕೊಟ್ಟಾದ್ಮೇಲೆ ಇನ್ಫ್ಲೂಯೆನ್ಸಾ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಿಮ್ಮ ಶೀತ ಫ್ಲೂ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಂದೇ ಬರ್ತದೆ. ಆದರೆ ಎಂಥ ಪ್ರಮಾಣದ ಸೀರಿಯಸ್ ಆಗ್ತದಲ್ಲ, ಅಷ್ಟು 50% ಅಷ್ಟು ಕಡಿಮೆ ಆಗ್ತದೆ. ಓಕೆ, ಸೊ ಇನ್ಫ್ಲೂಯೆನ್ಸಾ ಈಸ್ ಅ ಮೇನ್ ಕಾಸ್ ಆಫ್ ಹಾಲಿಡೇಸ್ ಟೇಕನ್ ಬೈ ಅ ಎಂಪ್ಲಾಯ್ ಅಂತ ಹೇಳ್ಬೋದು. US ಅಲ್ಲಿ ಅಲ್ಲ 50% ಅದಕ್ಕೆ ಅವರು. ಮತ್ತೆ ಡೆತ್ಸ್ ಕೂಡ ಹೈಯೆಸ್ಟ್ ಬಿಕಾಸ್ ಆಫ್ ದ್ಯಾಟ್. ಈ ಡೆತ್ಸ್ ಅನ್ನು ಮತ್ತೆ ಈ ಸೀರಿಯಸ್ ICU ತನಕ ತಲುಪೋ ಆಗದಾಗೆ ಮಾಡುವಂಥದ್ದು ವ್ಯಾಕ್ಸಿನೇಷನ್. ಡಿಸೀಸಿನ ಸಿವಿಯಾರಿಟಿಯನ್ನು ಸ್ವಲ್ಪ ಕಡಿಮೆ ಮಾಡ್ತದೆ. ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಈವನ್ ಇಂಪಾರ್ಟೆಂಟ್. ಕೋವಿಡ್ಗೆ ಕೂಡ ಅದೇ, ಡಿಸೀಸ್ ಸಿವಿಯಾರಿಟಿಯನ್ನು ನಾವು ಕಡಿಮೆ ಆಗ್ತದೆ ವ್ಯಾಕ್ಸಿನೇಷನ್ ಕೊಟ್ಟಾಗ. ಡಿಸೀಸ್ ಅಂದರೆ ಹಾಸ್ಪಿಟಲ್ ಅಡ್ಮಿಷನ್ ಆಗೋದು ಬೇಡ, ಅಷ್ಟು ಜೋರು ಜ್ವರ, ದಮ್ಮು ಕಟ್ಟಿ, ನಿಮೋನಿಯಾ ಆಗಿ ಡೆತ್ ಆಗೋದಕ್ಕಿಂತ ನಾರ್ಮಲ್ ಆಗಿ ಅಷ್ಟು ಇಫೆಕ್ಟ್ ಇರೋದಿಲ್ಲ ಅಂತ. ಓಕೆ, ತೀವ್ರತೆಯನ್ನ ಕಮ್ಮಿ ಮಾಡ್ತದೆ. ಅಂತ. ಎಸ್, ಸೊ ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ರಿ. ನಮ್ಮ ಮನೆಗಳಲ್ಲಿ ವಯಸ್ಸಾದವರು ಅಥವಾ ಮಕ್ಕಳು ಇರಬೇಕಾದ್ರೆ ಮುಂಜಾಗ್ರತಾ ಕ್ರಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಎಫೆಕ್ಟ್ ಆದರೆ ಬಹಳ ಕಷ್ಟ. ಸೊ ಆ ಟೈಮಲ್ಲಿ ನಾವು ಮನೆಯನ್ನು ಹೇಗೆ ಇಟ್ಕೊಳ್ಬೇಕು, ಕ್ಲೀನ್ಲಿನೆಸ್ ಹೇಗಿರಬೇಕು, ಸುತ್ತಮುತ್ತಲಿನ ಪರಿಸರ ಹೇಗಿರಬೇಕು. ಯಾಕಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಈ ಟೈಮಲ್ಲಿ ಹೆಚ್ಚು. ಈ ಟೈಮಲ್ಲಿ ಮನೆ ಅಥವಾ ನಮ್ಮ ಸುತ್ತಮುತ್ತ ಪರಿಸರ ಎರಡನ್ನು ಹೇಗೆ ಹಿಡ್ಕೊಳ್ಬೇಕು? ಮನೆಯಲ್ಲಿ ಅಲರ್ಜಿ ಇದ್ದವರಿಗೆ, ಅಸ್ತಮಾ ಇದ್ದವರಿಗೆ ಡಸ್ಟ್ ಅಕ್ಯುಮುಲೇಷನ್ ಡಸ್ಟ್ ಇರಬಾರ್ದು, ಅದು ಕ್ಲೀನ್ ಮಾಡಬೇಕು. ಮತ್ತು ನಿಮ್ಮ ಮನೆ ಹತ್ರ ಗಿಡ ಮರ, ಹೂ ಆಗುವ ಸೀಸನಲ್ಲಿ, ಪೋಲೆನ್ಸ್ ಹೇಳ್ತೇವೆ, ಹೂ ಆಗುವ ಸೀಸನಲ್ಲಿ ಅದು ಉದುರುತ್ತದೆ, ಅದು ಅಲ್ಲಿ ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಡಸ್ಟಿಂಗ್ ಈವನ್ ಮಾಡುವಾಗ ಅವರನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿಟ್ಟು ಕ್ಲೀನ್ ಮಾಡಬೇಕಾಗ್ತದೆ. ಮತ್ತು ವೆಂಟಿಲೇಷನ್, ಬಿಸಿಲು ಗಾಳಿ ವೆಂಟಿಲೇಷನ್ ಎಲ್ಲ ಸರಿ ಬರಬೇಕು ಮನೆಯೊಳಗೆ. ಮತ್ತು ನಿಮ್ಮಲ್ಲಿ AC ಇದ್ದರೆ, ಏನಾದರೆ ಬೇರೆ ಫಿಲ್ಟರ್ಸ್ ಇದ್ದರೆ, ಏರ್ ಫಿಲ್ಟರ್ಸ್ ಇದ್ದರೆ ಅದು ಟೈಮಿಗೆ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಒಳ್ಳೆ ಕುದಿಸಿ ನೀರು ಕುಡಿಯುವಂತಹ ಪ್ರಾಕ್ಟೀಸ್ ಕೂಡ ಮಾಡಬೇಕು. ಅಂದರೆ ನಾರ್ಮಲ್ ಟ್ಯಾಪ್ ವಾಟರ್ ಅವಾಯ್ಡ್ ಮಾಡಬೇಕು. ಬೇಕಂದರೆ ಬೇರೆ ಬ್ಯಾಕ್ಟೀರಿಯಾ ಲೈಕ್ ಟೈಫಾಯ್ಡ್ ಆಗಿರ್ಬೋದು, ಹಾಗೆ ಕೂಡ ಬರುವ ಚಾನ್ಸಸ್ ಇದೆ ನಾವು ಟ್ಯಾಪ್ ವಾಟರ್ ಎಲ್ಲ ಕುಡಿದ್ರೆ. ಸೊ ಅಂಥ ಪ್ರಿಕಾಷನ್ಸ್ ನಾವು ತಗೊಳ್ಬೇಕಾಗ್ತದೆ. ಅಂದರೆ ಮತ್ತು ಎಸ್ಪೆಷಲಿ ಪ್ರಾಯ ಆದವರು, ಅವರಿಗೆ ದೀರ್ಘಕಾಲ ಕಾಯಿಲೆಗಳಿಂದ ಬಳಲ್ತಿರುವವರಿಗೆ, ಅವರಿಗೆಲ್ಲ ನಾವು ಸ್ವಲ್ಪ ಜನ ಮೀಟ್ ಆಗೋದು, ಕೂಡೋದು, ಫಂಕ್ಷನ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಎಸ್, ಸೊ ನೀವು ಹೇಳಿದ್ರಿ ಇಷ್ಟೆಲ್ಲ ಮಾಡಬೇಕು ಅಂತ. ಸೊ ಅದರಲ್ಲಿ ಒಂದು ವಿಚಾರ, ನಮಗೀಗ ಜ್ವರ ಬರುತ್ತೆ ಅಥವಾ ಏನೋ ಒಂದು ಕಾಯಿಲೆ ಬರುತ್ತೆ. ಸೊ ನಾವೆಲ್ಲ ಮುಂಜಾಗ್ರತೆ ಕ್ರಮ ಆಗಿರಲಿ ಪ್ರತಿಯೊಂದು ನಾವು ತಗೊಳ್ತೇವೆ. ಅದಕ್ಕೂ ಮೀರಿ ಫೀವರಿಂದ ಡೆತ್ವರೆಗೆ ಹೋಗುವಂಥ ಚಾನ್ಸಸ್ ಇದೆಯಾ? ಎಸ್, ನೀವು ಕೋವಿಡಲ್ಲೇ ನೋಡಿರ್ಬೋದು, ತುಂಬ ಜನ ತೀರ್ಕೊಂಡು ಬಿಟ್ಟಿದ್ದಾರೆ. ಬಿಕಾಸ್ ಅದು ಸಿವಿಯರ್ ಇನ್ಫೆಕ್ಷನ್ಸ್ ಆಗ್ತದೆ, ಸಿವಿಯರ್ ಫಾರ್ಮಿಗೆ ಹೋಗುವಂಥದ್ದು. ಅಂದರೆ ನಿಮ್ಮ ಫುಲ್ ಲಂಗ್, ಆ ವೈರಸ್ ಹೋಗಿ ನಿಮ್ಮ ಇಡೀ ಲಂಗನ್ನು ಆಕ್ಯುಪೈ ಮಾಡುವಂಥದ್ದು. ಆಗ ನಮ್ಮದು ಲಂಗ್ ರೆಸ್ಪಿರೇಷನ್ ಕಡಿಮೆ ಆಗಿ, ಆಕ್ಸಿಜನ್ ಮೈಯಲ್ಲಿ ಕಡಿಮೆ ಆಗಿ, ರೆಸ್ಪಿರೇಟರಿ ಫೇಲಿಯರ್ ಅಂತ ಹೇಳ್ತೇವೆ, ಯಾವಾಗ ವೆಂಟಿಲೇಟ್ರಲ್ಲಿ ಹೋಗುವಂಥದ್ದು.
ಅಂಥದ್ದೆಲ್ಲ ಆಗೋ ತುಂಬ ಚಾನ್ಸಸ್ ಇರ್ತದೆ. ಅದಕ್ಕೇ ನಾವು ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಅಂತ ಹೇಳೋದು. ಈ ಪರಿಸ್ಥಿತಿ ಅವಾಯ್ಡ್ ಮಾಡಲಿಕ್ಕೆ ನಾವು ವ್ಯಾಕ್ಸಿನೇಷನ್ ತಗೊಳ್ಬೇಕು. ಮತ್ತು ಕೆಲವೊಮ್ಮೆ ವ್ಯಾಕ್ಸಿನೇಷನ್ ತಗೊಂಡು ಕೂಡ ಇದಾದವರು ಇದ್ದಾರೆ. ಅದರಲ್ಲಿ ಹೇಳೋದಲ್ಲ 50% ಡಿಕ್ರೀಸ್, 100%ಅಲ್ಲಿ 50 ಇಸ್ ಅ ಗುಡ್ ನಂಬರ್. ಸೊ ಅಲ್ಲಿ ತನಕ ಅಂದರೆ ಒಮ್ಮೆ ಒಬ್ಬರಿದ್ದು ಇಮ್ಯುನಿಟಿ ಕಡಿಮೆ ಇದ್ದಾಗ ಈ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗ್ತದೆ. ಆಗ ನಮಗೆ ಯಂಗ್ ಅಡಾಲಸೆನ್ಸ್ ಹೇಳ್ತಾರೆ, ಯಂಗ್ ಅಡಲ್ಟ್ಸ್ ಅಂತ ಹೇಳ್ತಾರೆ, ಅವರಿಗೆ ಅಷ್ಟು ಸಿವಿಯರ್ ಆಗಿ ಆಗುವುದಿಲ್ಲ. ಮೇ ಬಿ ಓಲ್ಡ್ ಏಜ್ ಅವರಿಗೆ ಈವನ್ ಡೆತ್ ತನಕ ಹೋಗುವ ಸಾಧ್ಯತೆ ಇದೆ. ಅಂದರೆ ಒಂದು ಲಂಗ್ಸೇ ಅಲ್ಲ, ಸ್ಲೋಲಿ ಕಿಡ್ನಿ ಫೇಲ್ ಆಗ್ಬೋದು, ಸ್ಲೋಲಿ ಬ್ರೈನಲ್ಲಿ ಸ್ಟ್ರೋಕ್ ಆಗ್ಬೋದು, ಅಥವಾ ಹಾರ್ಟಿದು ಪ್ರಾಬ್ಲಮ್ ಬರ್ಬೋದು. ಅದೆಲ್ಲ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಹೇಳ್ತೇವೆ, ಅದು ಆಗಿ ತೀರುವ ಸಾಧ್ಯತೆ ಇದೆ. ಓಕೆ, ಎಸ್ ಡಾಕ್ಟರ್. ಈಗ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದರೆ ಜನ ನಿಮ್ಮನ್ನು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲಿ ಕನ್ಸಲ್ಟ್ ಮಾಡ್ಬೋದು? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಣಚೂರು ಆಸ್ಪತ್ರೆಯಲ್ಲಿ ಇದ್ದೇನೆ. ಐ ಆಮ್ ಅವೈಲೇಬಲ್ ದೇರ್ 9 to 4 ಎವ್ರಿ ಡೇ. ಮತ್ತು ಬೇರೆ ದಿವಸ ನಾನು ಸಂಜೆ ಅರುಣ ಹೆಲ್ತ್ ಕೇರ್ ವಾಮಂಜೂರಲ್ಲಿ ಕನ್ಸಲ್ಟೇಷನ್ ಮಾಡ್ತೇನೆ ಈವ್ನಿಂಗ್ಸ್. ದ್ಯಾಟ್ ಈಸ್ ಆಲ್ಸೋ ಎವ್ರಿ ಡೇ ಟಿಲ್ 8 o'clock ಐ ವಿಲ್ ಬಿ ಅವೈಲೇಬಲ್. ಓಕೆ, ಎಸ್. ಸೊ ಡಾಕ್ಟರನ್ನು ಮೀಟ್ ಆಗುವವರು ಕನ್ಸಲ್ಟ್ ಮಾಡಬೇಕು ಅನ್ನೋರು ದಯವಿಟ್ಟು ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಎಸ್ ಡಾಕ್ಟರ್, ನಾವು ಹೈಡ್ರೇಷನ್ ಬಗ್ಗೆ ಮಾತಾಡ್ತಾ ಇರುವಾಗ ನೀರು ತಗೊಳ್ಳುವಂಥದ್ದು ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಅದು ಸತ್ಯ ಕೂಡ. ಬಟ್ ಬೆಳಗ್ಗೆ ನೀರಿಗೆ ಲೆಮನ್ ಹಾಕುವಂಥದ್ದು ಅಥವಾ ಹನಿ ಹಾಕುವಂಥದ್ದು ಇದೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಬ್ಯೂಟಿ ರಿಲೇಟೆಡ್ ಟಿಪ್ಸ್ ಕೊಡುವಾಗ. ಇದು ಹೆಲ್ತ್ ವೈಸ್ ಕೂಡ ಒಳ್ಳೆಯದಾ ಅಂತ? ಸಿ ಅಗೇನ್ ಐ ವಾಂಟ್ ಟು ಟೆಲ್, ದೇರ್ ಈಸ್ ಪ್ರಾಪರ್ ರಿಸರ್ಚ್ ಏನೂ ಇಲ್ಲ ಅದು ಒಳ್ಳೆ ಇದು ಅಂತ. ಅದು ನಾವು ವೆಯ್ಟ್ ಲಾಸ್ ಆಗ್ತೇವೆ ಕುಡಿದ್ರೆ, ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗ್ತದೆ. ಬಟ್ ಲೈಮ್ ಹ್ಯಾಸ್ ಆ್ಯಂಟಿ ಆಕ್ಸಿಡೆಂಟ್ಸ್, ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಯು ಟೇಕ್ ಇಟ್, ಇಟ್ ವೋಂಟ್ ಹಾರ್ಮ್. ನಿಮ್ಮ ಮೈಗೆ ಶರೀರಕ್ಕೆ ಏನು ಅದು ಇದು ಮಾಡೋದಿಲ್ಲ. ನೀರು ಹೇಗೂ ಒಳ್ಳೆಯದು, ಲೈಮ್, ಹನಿ ಯು ಶುಡ್ ಅವಾಯ್ಡ್ ಇನ್ ದ ಪೀಪಲ್ ಯಾರಿಗೆ ಡಯಾಬಿಟಿಕ್ಸ್ ಉಂಟು, ಯಾರು ಪ್ರೀ ಡಯಾಬಿಟಿಕ್ ಇರ್ತಾರೆ ಅವರು ಅವಾಯ್ಡ್ ಮಾಡಿ. ಅದರಲ್ಲಿ ಏನು ಹಾನಿ ಏನೂ ಇಲ್ಲ ಅಷ್ಟೇ ಅಂತ ನಾನು ಹೇಳ್ಬೋದು. ಎಸ್. ಸೊ ಈಗ ನೀರಿನ ಅಂಶ ಬಂದಾಗ ನಮ್ಮ ಬಾಡಿಗೆ ಎಷ್ಟು ನೀರು ಅವಶ್ಯಕತೆ ಇದೆ, ನಮಗೆ ಯಾವಾಗ ಡಿಹೈಡ್ರೇಟ್ ಆಗಿದೆ ಅಂತ ನಮಗೆ ಫೀಲ್ ಆಗುತ್ತೆ? ಎಸ್, ಸಿ ಫಸ್ಟ್ ಆಫ್ ಆಲ್ 3 to 4 liters a day. ಆ್ಯಂಡ್ ದ್ಯಾಟ್ ಆಲ್ಸೋ ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ವೆಯ್ಟಿನ ಪ್ರಕಾರ ನೀವು ನೀರು ಕುಡಿಬೇಕಾಗ್ತದೆ. ಬಟ್ 3 to 4 liters ಈಸ್ ಆ್ಯಾವ್ರೇಜ್ ನೀರು ಕುಡಿಬೇಕಾಗ್ತದೆ. ಡಿಹೈಡ್ರೇಷನ್ ಅಂದ ನಿಮಗೆ ಬಾಯಿ ಒಣಗೋದು, ಸುಸ್ತಾಗೋದು, ಮೈ ಎಲ್ಲ ಡ್ರೈ ಆಗೋದು, ಹಾಗೆ ತಲೆ ಸುತ್ತಿ ಬೀಳೋದು, ಸಡನ್ನಾಗಿ ತಲೆ ಸುತ್ತಿ ಬೀಳೋದು, BP ತುಂಬ ಕಡಿಮೆ ಆಗೋದು, ಹಾಗೆ ಇರುವಾಗ ನಿಮ್ಮ ಮೈಯಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಕಡಿಮೆ ಇದೆ ಅಂತ ಹೇಳ್ಬೋದು. ಎಸ್. ಸೊ ಡಾಕ್ಟರ್, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಇವತ್ತು ಬಂದ್ರಿ, ನಮ್ಮ ಜೊತೆ ಮಾತಾಡಿದ್ರಿ. ಸೊ ನಿಮಗೆ ಹೇಗೆ ಅನ್ನಿಸ್ತು? It was a great pleasure coming here. It was my first experience. Okay. ತುಂಬಾ ಖುಷಿ ಆಯಿತು. Yes. And ಇದು ನಾಲೆಜ್ ಶೇರ್ ಮಾಡಿ ಕೂಡ ಖುಷಿ ಆಯಿತು. ಆಸ್ ಎ ಡಾಕ್ಟರ್, ಸುಮಾರು ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸೊ ನೀವು ಏನು ಮೆಸೇಜ್ ಕೊಡ್ತೀರಾ ಜನರಿಗೆ? ಸೊ ಈಗ ಚಳಿಗಾಲದ ನನ್ನ ಟಾಪಿಕ್ ಇರೋದು ಚಳಿಗಾಲದಲ್ಲಿ ಆಗೋ ಶೀತ ಜ್ವರ. ಆ ಪ್ರಕಾರ ಪ್ರಿವೆನ್ಷನ್ ಅಂದರೆ ಕೈ ತೊಳೆಯೋದು, ಮಾಸ್ಕ್ ಹಾಕೋದು, ಮತ್ತು ಗ್ಯಾದರಿಂಗ್ಸನ್ನು ಅವಾಯ್ಡ್ ಮಾಡೋದು, ಅಂಥದ್ದೆಲ್ಲ ನೋಡ್ಕೊಳ್ಬೇಕು. ಮತ್ತು ನಿಮ್ಮನ್ನು ಹೈಡ್ರೇಟ್ ಮಾಡೋದು, ಅಂದರೆ ನೀರು ಬೆಚ್ಚಗಿನ ನೀರು ಕುಡಿತಾ ಇರೋದು, ಮತ್ತು ನಿಮ್ಮನ್ನು ವಾರ್ಮ್ ಇಡೋದು, ಅಂಥದ್ದು ಮಾಡಬೇಕು. ಮತ್ತು ಓಪನ್ ಸ್ಪೇಸಲ್ಲಿ ಲಿವಿಂಗ್ ಇರೋದು, ಅಂಥದ್ದೆಲ್ಲ ನೋಡಬೇಕಾಗ್ತದೆ. ಮತ್ತು ಸೇಮ್ ಟಿಶ್ಯೂ ಪೇಪರನ್ನು ಯೂಸ್ ಮಾಡಬಾರ್ದು, ಮತ್ತು ಸೇಮ್ ಟಿಶ್ಯೂ ಪೇಪರ್ ಬೇರೆಯವರನ್ನು ಯೂಸ್ ಮಾಡಲಿಕ್ಕೆ ಬಾರ್ದು. ಮತ್ತು ಒಮ್ಮೆ ಇನ್ಫೆಕ್ಟೆಡ್ ಪೇಷಂಟ್ ಇದ್ದರೆ ಆ ಇನ್ಫೆಕ್ಟೆಡ್ ಪೇಷಂಟ್ ಬೇರೆಯವರನ್ನು ಎಕ್ಸ್ಪೋಜರ್ ಆಗಬಾರ್ದು. ದಿಸ್ ಈಸ್ ಹೌ ವಿ ಕಂಟ್ರೋಲ್ ಅ ಇನ್ಫೆಕ್ಷನ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಅದ್ರ ಜೊತೆಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ಥ್ಯಾಂಕ್ ಯು.
ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸಣ್ಣ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ದೇವೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಕಾಯಿಲೆ, ಅದರ ಜೊತೆಗೆ ಅದಕ್ಕೆ ತಗೊಳ್ಬೇಕಾದಂತಹ ಪರಿಹಾರಗಳು, ಪ್ರಿಕಾಷನ್ಸ್ಗಳು, ಪ್ರಿವೆನ್ಷನ್ಸ್ಗಳು ಇದೆಲ್ಲವನ್ನು ಮಾತಾಡ್ತೇನೆ. ಒಂದು ವಿಶೇಷ ತಜ್ಞರೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನಾ ಟಿವಿ. ನಮಸ್ಕಾರ.